ಓಕೆ. ಹರೇ ಕೃಷ್ಣ. ಬಂದ್ಬಿಟ್ಟು ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರೇಯರ್ ಮಾಡಿ ಮಾತಾಜಿ. ಎಸ್ ಎಸ್. ಹರೇ ಕೃಷ್ಣ ಎಲ್ಲರಿಗೂ ಹರೇ ಕೃಷ್ಣ ಎಲ್ಲರಿಗೂ ಶ್ರೀ ಚೈತನ್ಯ ಎಲ್ಲರೂ ಚರಿತಾಮೃತ. ಫಸ್ಟ್ ಒಂದು ನಿಮಿಷ ಮಾತಾಜಿ, ಎಲ್ಲರೂ ಫಸ್ಟ್ ಮ್ಯೂಟ್ ಮಾಡ್ಕೊಳ್ಳಿ, ಎಲ್ಲಾ ಕರಾಗರ ಬರ್ತದೆ. ಮಾಡಿ ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ ಶ್ರೀ ಚೈತನ್ಯ ಚರಿತಾಮೃತ ಪುಸ್ತಕ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತ. ಮೊದಲೇ ಪ್ರಾರ್ಥನೆಯೊಂದಿಗೆ ನಾವು ತರಗತಿಯನ್ನು ಶುರು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕಥಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ಸಂಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಗಣಲಲಿತಾ ಶ್ರೀವಿಶಾಖಾಮಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಶ್ರೀ ಚೈತನ್ಯ ಚರಿತಾಮೃತ ಪುಸ್ತಕ ಓದುವ ತರಗತಿಗೆ ಸ್ವಾಗತ. ಇದನ್ನು ಆಯೋಜಿಸಿದಂಥ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಮತ್ತು ನನ್ನ ಎಲ್ಲ ಗುರುಗಳಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದನ್ನ ತರಗತಿಯನ್ನು ಶುರು ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ. ಮತ್ತೆ ಸ್ಕ್ರೀನ್ ಬಂದಿಲ್ಲ ಅಲ್ಲ ಇನ್ನ? ಆಗ್ತೇನೆ. ಇದು ಮಾತಾಜಿ ಪ್ರೇಯರ್. ಜಯ ಜಯ. ಇದು ತರಗತಿ ಮುಂಚೆ ಒಂದು ಸಣ್ಣ ಪ್ರೇಯರ್ ಮಾಡೋಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಮಾತಾಜಿ ಮುಂದೆ ಇದನ್ನ 19 ಓದಿಸ್ಬಿಡಿ ಮಾತಾಜಿ. ಅದನ್ನೇ ಓದಿಸ್ತೇನೆ ಮಾತಾಜಿ. ಪಾರ್ವತಮ್ಮ ಮಾತಾಜಿ 2 ಶ್ಲೋಕ ಓದಿ. ಹರೇ ಕೃಷ್ಣ. ಮಾತಾಜಿ ಇದು ತುಂಬಾ ದೊಡ್ಡದಿದೆ ಮಾತಾಜಿ. ಇದು ಹೌದಾ? ತುಂಬಾ ದೊಡ್ಡದಿದೆ. ಇದರಲ್ಲಿ ಭಾವಾರ್ಥ ಇದೆ. ಈ ಶ್ಲೋಕದಲ್ಲಿ ಭಾವಾರ್ಥ ಇದೆ. ಓಕೆ. ಪಾರ್ವತಮ್ಮ ಮಾತಾಜಿ ಹರೇ ಕೃಷ್ಣ ಓದಿ. ರವಿ ಪ್ರಭುಜಿ ಓದಿ.
ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಪ್ರಭುಜಿ. ಏ ತಿನ ಠಾಕುರ ಗೌಡಿಯಾಕೆ ಕರಿಯಾಚೇನ ಆತ್ಮ ಸತ್ ಏ ತಿನೇರ ಚರಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾನು ಈ ಸ್ವಲ್ಪ ಇಂದ ಬೆಂಗಾಲಿದು ಇದು ಶುರು ಆಗುತ್ತೆ. ಇದೆಲ್ಲ ಇದು ಶ್ಲೋಕಗಳು. ಸೊ ಸ್ವಲ್ಪ ಬೇರೆ ತರದಲ್ಲಿ ಒಂದು ಮೀಟರ್ ನಲ್ಲಿ ಓದ್ತಾ ಹೋಗೋಣತೆ. ಸ್ವಲ್ಪ ಅದನ್ನೇ ರಾಗದಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಇದನ್ನ ಹೇಳ್ತೀನಿ. ನೀವು ಹೇಳಿ ಮಾತಾಜಿ. ಹಾ. ಏತಿನ ಠಾಕುರ ಗೌಡಿಯಾಕೆ ಕರಿಯಾಚೇನ ಆತ್ಮಸತ್ ಏತಿನರ ಚರಣ ವಂದನ ತೀನ ಮೋರ ನಾಥ. ಇದು ಸ್ವಲ್ಪ ದೊಡ್ಡದಿದೆ. ಮುಂದೆಲ್ಲ ಸಣ್ಣ ಸಣ್ಣದು ಬರುತ್ತೆ. ಅದು ನಿಮ್ಗೆ ಮೀಟರ್ಗೆ ಸರಿ ಹೋಗ್ತಾ ಹೋಗುತ್ತೆ. ಅಂದ್ರೆ ಇದು ಬೆಂಗಾಲಿದು ಇದು ಬರುತ್ತಲ್ಲ, ಇದು ಸ್ವಲ್ಪ ಇದೊಂದ್ಸಲ ನಾವು ಎಲ್ಲರೂ ಆಡೋಣ ಮಾತಾಜಿ. ಮಾತಾಜಿ ಒಂದು ಸಲ ಈ ರಾಗ ಎಲ್ಲರಿಗೂ ಹೇಳಿಕೊಡಿ. ಎಲ್ಲರೂ ಮತ್ತೆ ನಾವು ಆಡ್ತೇವೆ. ನೀವು ಫಸ್ಟ್ ಮಾತಾಜಿ ಅದು ಇದು ಮಾಡೋದು, ಆಮೇಲೆ ಮುಂದೆ ಸರಿ ಬರುತ್ತೆ. ಏತಿನ ಠಾಕುರ ಗೌಡಿಯಾಕೆ ಏತಿನ ಠಾಕುರ ಗೌಡಿಯಾಕೆ ಕರಿಯಾಚೇನ ಆತ್ಮಸಾತ್ ಕರಿಯಾಚೇನ ಆತ್ಮಸಾತ್ ಏತಿನರ ಚರಣ ವಂದನ್ ತೀನೆ ಮೋರ ನಾಥ. ಇದು ಸ್ವಲ್ಪ ಉದ್ದ ಇದೆ. ಆಮೇಲೆಲ್ಲ ಸಣ್ಣ ಸಣ್ಣದ್ ಬರುತ್ತೆ. ಅವಾಗ ನಿಮ್ಗೆ ಇದು ಇದೆಲ್ಲ ಈ ಮೀಟರ್ನಲ್ಲೇ ಹೇಳ್ತಾ ಹೋಗ್ಬೇಕಾಗತ್ತೆ. ಇದೆಲ್ಲ ಮುಂದೆ ಎಲ್ಲ ಓದಿ ಮಾತೆ. ರವಿ ಪ್ರಭುಜಿ ವರ್ಡ್ ಬೈ ವರ್ಡ್ ನಿಂದ ಓದಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಈ ತಿನ ಮೂರು ಠಾಕುರ ವಿಗ್ರಹಗಳು ಗೌಡಿ ಯಾಕೆ ಗೌಡಿಯ ವೈಷ್ಣವರು ಕರಿಯಾಚೇನ ಮಾಡಿವೆ ಆತ್ಮಸಾತ್ ಮನಸೆಳೆಯುವುದನ್ನು. ಈ ತಿನೇರ ಮೂವರ ಚರಣ ಪಾದಕ ಮಲಗಳನ್ನು ವದ್ನೋನ್ ಪೂಜಿಸುವೆ. ಒಂದೋನ್ ಪೂಜಿಸುವೆ. ತಿನೆ ಈ ಮೂವರು ಮೋರ ನನ್ನ ನಾಥ ಪ್ರಭುಗಳು. ಅನುವಾದ. ವೃಂದಾವನದ ಈ ಮೂರು ವಿಗ್ರಹಗಳು ಮದನ ಮೋಹನ, ಗೋವಿಂದ ಮತ್ತು ಗೋಪಿನಾಥ. ಗೌಡಿಯ ವೈಷ್ಣವರ ಅಂದರೆ ಶ್ರೀಕೃಷ್ಣ ಮಹಾಪ್ರಭುಗಳ ಅನುಯಾಯಿಗಳ ಹೃದಯಗಳನ್ನು ಸೆಳೆದಿವೆ. ನಾನು ಅವರ ಅಡಿದವರೆಗಳನ್ನು ಪೂಜಿಸುತ್ತೇನೆ. ಅವರು ನನ್ನ ಹೃದಯದಲ್ಲಿರುವ ಪ್ರಭುಗಳು. ಭಾವಾರ್ಥ. ಶ್ರೀ ಚೈತನ್ಯ ಚರಿತಾಮೃತದ ಕರ್ತೃವು ವೃಂದಾವನದ ಮೂರು ವಿಗ್ರಹಗಳಿಗೆ ಅಂದರೆ ರಾಧಾ ಮನಮೋಹನ, ಶ್ರೀ ರಾಧಾ ಗೋವಿಂದ ದೇವ ಮತ್ತು ಶ್ರೀ ರಾಧಾ ಗೋಪಿನಾಥನ ವಿಗ್ರಹಗಳಿಗೆ ತಮ್ಮ ಗೌರವಪೂರ್ವಕ ನಮನಗಳನ್ನು ಅರ್ಪಿಸುತ್ತಾರೆ. ಬಂಗಾಳಿ ವೈಷ್ಣವರಿಗೆ ಅಂದರೆ ಗೌಡಿಯ ವೈಷ್ಣವರಿಗೆ ಈ ಮೂರು ವಿಗ್ರಹಗಳೆಂದರೆ ಪಂಚಪ್ರಾಣ. ಗೌಡಿಯ ವೈಷ್ಣವರು ಸಹಜವಾಗಿ ವೃಂದಾವನದಲ್ಲೇ ನೆಲೆಸಬೇಕೆಂದು ಅಪೇಕ್ಷಿಸುತ್ತಾರೆ. ಯಾವ ಗೌಡಿ ವೈಷ್ಣವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಪರಂಪರೆಯನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಾರೋ ಅವರು ಪರಮ ಪ್ರಭುವಿನೊಡನೆ ದಿವ್ಯ ಸಂಬಂಧದ ಭಾವವನ್ನು ಬೆಳೆಸಿಕೊಳ್ಳುವ ಸಲುವಾಗಿ ಇರುವ ದಿವ್ಯ ಮಂತ್ರವನ್ನು ಜಪಿಸುತ್ತಾ ದೇವರನ್ನು ಪೂಜಿಸುತ್ತಾರೆ. ಅವರು ಪರಸ್ಪರ ಪ್ರೀತಿಯ ರಸವನ್ನು ವಿನಿಮಯ ಮಾಡಿಕೊಂಡು ಕೊನೆಗೆ ಭಕ್ತಿ ಸೇವೆಯಲ್ಲಿ ಇಷ್ಟಾರ್ಥ ಸಿದ್ಧಿಯನ್ನು ಪಡೆಯುತ್ತಾರೆ. ಈ ಮೂರು ವಿಗ್ರಹಗಳನ್ನು ಪ್ರಗತಿಯ ಮೂರು ಬೇರೆ ಬೇರೆ ಹಂತಗಳಲ್ಲಿ ಪೂಜಿಸಲಾಗುತ್ತದೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು ಮಾರ್ಗಗಳನ್ನು ತಪ್ಪದೆ ಪಾಲಿಸುತ್ತಾರೆ. ಗೌಡೀಯ ವೈಷ್ಣವರು ಕೃಷ್ಣನನ್ನು ಮದನ ಮೋಹನ, ಗೋವಿಂದ ಮತ್ತು ಗೋಪೀಜನವಲ್ಲಭ ಎಂಬುದಾಗಿ ಸ್ತುತಿಸುವ 18 ದಿವ್ಯಾಕ್ಷರಗಳಿಂದ ರಚಿತವಾದ ವೈದಿಕ ಮಂತ್ರಗಳಲ್ಲಿ ಪರಮ ಗುರಿಯನ್ನು ಗ್ರಹಿಸುತ್ತಾರೆ. ಮದನ ಮೋಹನನು ಪ್ರೇಮ ದೇವನಾದ ಮನ್ಮಥನನ್ನೇ ಮೋಹಗೊಳಿಸುವವ. ಗೋವಿಂದನು ಇಂದ್ರಿಯಗಳನ್ನು ಮತ್ತು ಗೋವುಗಳನ್ನು ತೃಪ್ತಿಪಡಿಸುವವನು. ಗೋಪೀಜನವಲ್ಲಭನು ಗೋಪಿಯರ ದಿವ್ಯವಾದ ಪ್ರೇಮಿ. ಕೃಷ್ಣನನ್ನು ಮದನ ಮೋಹನ, ಗೋವಿಂದ, ಗೋಪೀಜನವಲ್ಲಭ ಎಂಬಿವೆ ಮೊದಲಾದ ಆತ್ಮಸಂಖ್ಯಾತ ನಾಮಗಳಿಂದ ಕರೆಯುತ್ತಾರೆ.
ಏಕೆಂದರೆ ಅವನು ತನ್ನ ಭಕ್ತರೊಂದಿಗೆ ನಾನಾ ಲೀಲಾ ವಿನೋದಗಳನ್ನು ಆಡುತ್ತಾನೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಪ್ರೇಮ ರಾಘವ್ ಮಾತಾಜಿ ಓದಿ. ಹರೇ ಕೃಷ್ಣ. ಓದ್ತೇನೆ. ಮದನ ಮೋಹನ ಗೋವಿಂದ ಮತ್ತು ಗೋಪೀಜನ ವಲ್ಲಭ ಎಂಬ 3 ವಿಗ್ರಹಗಳಿಗೆ ನಿರ್ದಿಷ್ಟ ಗುಣಲಕ್ಷಣಗಳಿವೆ. ಮದನ ಮೋಹನನ ಉಪಾಸನೆಯಿಂದ ಪರಮ ಪುರುಷನೊಡನೆ ನಮ್ಮ ಮರೆತ ಸಂಬಂಧವನ್ನು ಸ್ಥಾಪಿಸುವಂತಾಗುತ್ತದೆ. ಈ ಐಹಿಕ ಜಗತ್ತಿನಲ್ಲಿ ಈಗ ಪರಮ ಪುರುಷನೊಡನೆ ನಮಗಿರುವ ಶಾಶ್ವತ ಸಂಬಂಧದ ಬಗ್ಗೆ ನಮಗೆ ಸ್ವಲ್ಪವೂ ತಿಳಿಯದು. ಪಂಗೋ ಎಂಬ ಪದವು ತನ್ನ ಶಕ್ತಿಯಿಂದ ತಾನು ಸ್ವತಂತ್ರವಾಗಿ ಚಲಿಸಲಾಗದವನನ್ನು ಸೂಚಿಸುತ್ತದೆ. ಮಂದಮತೆ ಎನ್ನುವುದು ಪ್ರಾಪಂಚಿಕ ಕೆಲಸ ಕಾರ್ಯಗಳಲ್ಲಿ ಮುಳುಗಿರುವುದರಿಂದ ಬುದ್ಧಿಮಟ್ಟಾಗಿರುವವನನ್ನು ಸೂಚಿಸುತ್ತದೆ. ಅಂಥವರು ಕಾಮ್ಯ ಕರ್ಮಗಳಲ್ಲಿ ತಮಗೆ ಒಳಿತಾಗಲಿ ಎಂದು ಬಯಸದೆ, ಮಾನಸಿಕ ಊಹಾಪೋಹದಲ್ಲಿ ತೊಡಗದೆ ಸುಮ್ಮನೆ ಪರಮಪುರುಷನಾದ ಕೃಷ್ಣನಿಗೆ ಶರಣಾಗುವುದು ಲೇಸು. ಜೀವನ ಸಿದ್ಧಿ ಎಂದರೆ ಸುಮ್ಮನೆ ಕೃಷ್ಣನಿಗೆ ಶರಣಾಗುವುದು. ಆದ್ದರಿಂದ ನಾವು ನಮ್ಮ ಆಧ್ಯಾತ್ಮಿಕ ಜೀವನಾರಂಭದಲ್ಲಿ ಮದನ ಮೋಹನನನ್ನು ಆರಾಧಿಸಬೇಕು. ಏಕೆಂದರೆ ಅವನು ನಮ್ಮನ್ನು ಆಕರ್ಷಿಸಿ ನಮ್ಮಲ್ಲಿ ದೈಹಿಕ ಸುಖದ ಆಸಕ್ತಿಯೇ ಇಲ್ಲದಂತೆ ಮಾಡುತ್ತಾನೆ. ಆರಂಭಿಕ ಹಂತದಲ್ಲಿರುವ ಭಕ್ತರಿಗೆ ಮದನ ಮೋಹನನ ಈ ಸಂಬಂಧ ಅತ್ಯವಶ್ಯಕ. ಕಟ್ಟಾಸಕ್ತಿಯಿಂದ ಭಗವಂತನ ಸೇವೆ ಮಾಡ ಬಯಸುವವನು ಗೋವಿಂದನನ್ನು ದಿವ್ಯ ಸೇವೆಯ ನೆಲೆಯಲ್ಲಿ ಪೂಜಿಸುತ್ತಾರೆ. ಗೋವಿಂದ ಎಲ್ಲ ಸುಖಗಳ ಅಗರ. ಕೃಷ್ಣನ ಮತ್ತು ಭಕ್ತರ ಕೃಪೆಯಿಂದ ವ್ಯಕ್ತಿಯು ಭಕ್ತಿ ಸೇವೆಯಲ್ಲಿ ಪರಿಪೂರ್ಣತೆ ಸಾಧಿಸಿದಾಗ ಅವನು ಕೃಷ್ಣನನ್ನು ಗೋಪೀಜನ ವಲ್ಲಭ ಎಂಬ ವ್ರಜದ ಗೋಪೀಜನರ ಆನಂದ ವಿಗ್ರಹನಾಗಿ ಗ್ರಹಿಸಬಲ್ಲನು. ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಭಕ್ತಿ ಸೇವೆಯ ವಿಧಾನವನ್ನು 3 ಹಂತಗಳಲ್ಲಿ ವಿವರಿಸಿದ್ದಾರೆ. ಆದ್ದರಿಂದಲೇ ಈ ಪೂಜನೀಯ ವಿಗ್ರಹಗಳನ್ನು ನಾನಾ ಗೋಸ್ವಾಮಿಗಳು ಬೃಂದಾವನದಲ್ಲಿ ಪ್ರತಿಷ್ಠಾಪಿಸಿದರು. ಕನಿಷ್ಠ ಪಕ್ಷ ದಿನಕ್ಕೊಮ್ಮೆಯಾದರೂ ದೇವಸ್ಥಾನಗಳಿಗೆ ಹೋಗುವ ಅಲ್ಲಿಯ ಗೌಡೀಯ ವೈಷ್ಣವರಿಗೆ ಇವು ತುಂಬಾ ಪ್ರಿಯವಾದವು. ಈ 3 ವಿಗ್ರಹಗಳುಳ್ಳ ದೇವಸ್ಥಾನಗಳಲ್ಲದೆ ಬೃಂದಾವನದಲ್ಲಿ ಇನ್ನೂ ಬೇರೆ ಬೇರೆ ದೇವಸ್ಥಾನಗಳಿವೆ. ಅವೆಂದರೆ ಜೀವ ಗೋಸ್ವಾಮಿಯವರು ನಿರ್ಮಿಸಿದ ರಾಧಾ ದಾಮೋದರ ದೇವಾಲಯ, ಶ್ಯಾಮಾನಂದ ಗೋಸ್ವಾಮಿಯವರು ಕಟ್ಟಿದ ಶ್ಯಾಮಸುಂದರ ದೇವಸ್ಥಾನ, ಲೋಕನಾಥ ಗೋಸ್ವಾಮಿಯವರ ಗೋಕುಲಾನಂದ ದೇವಸ್ಥಾನ ಮತ್ತು ಗೋಪಾಲ ಭಟ್ಟ ಗೋಸ್ವಾಮಿಯವರ ರಾಧಾರಮಣ ದೇವಸ್ಥಾನ. ಈಗ ವೃಂದಾವನದಲ್ಲಿರುವ 5,000 ದೇವಸ್ಥಾನಗಳಲ್ಲಿ 400 ವರ್ಷಕ್ಕೂ ಹಳೆಯದಾದ ಈ 7 ದೇವಸ್ಥಾನಗಳು ತುಂಬಾ ಮುಖ್ಯವಾದವು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ರತ್ನ ಬಸವರಾಜ್ ಮಾತಾಜಿ, ಸಿಗ್ನಲ್ ಇದೆಯಾ? ಓಕೆ, ರೇಖಾ ಬಂಗೇರ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಗೌಡಿಯ ಎನ್ನುವುದು ಹಿಮಾಲಯ ಪರ್ವತದ ದಕ್ಷಿಣ ಭಾಗ ಹಾಗೂ ವಿಂಧ್ಯ ಪರ್ವತದ ಉತ್ತರ ಭಾಗಗಳ ನಡುವಣ ಭಾರತದ ಭಾಗವನ್ನು ಸೂಚಿಸುತ್ತದೆ. ಈ ಭಾಗವನ್ನು ಆರ್ಯಾವೃತ ಅಂದರೆ ಆರ್ಯರ ಪ್ರದೇಶ ಎಂದು ಕರೆಯುತ್ತಾರೆ. ಭಾರತದ ಈ ಭಾಗವನ್ನು 5 ಭಾಗಗಳು ಅಥವಾ ಪ್ರಾಂತಗಳಾಗಿ ವಿಭಜಿಸಲಾಗಿದೆ. ಪಂಚಗೌಡ ದೇಶ, ಸಾರಸ್ವತ, ಕಾಶ್ಮೀರ ಮತ್ತು ಪಂಜಾಬ, ಕುಬ್ಜ, ಈಚಿನ ಲಖನೌ ನಗರವು ಸೇರಿದಂತೆ ಉತ್ತರ ಪ್ರದೇಶ, ಮಧ್ಯಗೌಡ ಮಧ್ಯಪ್ರದೇಶ, ಮೈಥಿಲ ಬಿಹಾರ್ ಮತ್ತು ಬಂಗಾಳದ ಸ್ವಲ್ಪ ಭಾಗ, ಮತ್ತು ಉತ್ಕಲ ಬಂಗಾಳದ ಸ್ವಲ್ಪ ಭಾಗ ಮತ್ತು ಇಡೀ ಒರಿಸ್ಸಾ. ಬಂಗಾಳವನ್ನು ಕೆಲವು ವೇಳೆ ಗೌಡ ದೇಶ ಎಂದು ಕರೆಯುತ್ತಾರೆ, ಏಕೆಂದರೆ ಸ್ವಲ್ಪ ಮಟ್ಟಿಗೆ ಅದು ಮೈಥಿಲಿಯ ಒಂದು ಭಾಗವಾಗುತ್ತದೆ ಮತ್ತು ಹಿಂದೂ ರಾಜನಾದ ರಾಜ ಲಕ್ಷ್ಮಣ ಸೇನನ ರಾಜಧಾನಿಯನ್ನು ಗೌಡ ಎಂದು ಕರೆಯುತ್ತಿದ್ದರು. ಈ ಪ್ರಾಚೀನ ರಾಜಧಾನಿಯು ಮುಂದೆ ಗೌಡಪುರವೆಂದು ಪ್ರಸಿದ್ಧವಾಯಿತು. ಅನಂತರ ಕ್ರಮೇಣ ಮಾಯಾಪುರವಾಯಿತು. ಒರಿಸ್ಸಾದ ಭಕ್ತರನ್ನು ಉಡಿಯರು ಎಂದು, ಬಂಗಾಳದ ಭಕ್ತರನ್ನು ಗೌಡಿಯರೆಂದು, ದಕ್ಷಿಣ ಭಾರತದ ಭಕ್ತರನ್ನು ದ್ರಾವಿಡರೆಂದು ಕರೆಯುತ್ತಾರೆ. ಆರ್ಯವೃತ್ತದಲ್ಲಿ 5 ಪ್ರಾಂತಗಳಿರುತ್ತವೆ. ದಕ್ಷಿಣ ಭಾರತವನ್ನು ದಾಕ್ಷಿಣಾತ್ಯ 5 ಪ್ರಾಂತಗಳಾಗಿ ವಿಭಾಗಿಸಲಾಗಿದೆ. ಇದನ್ನು ಪಂಚ ದ್ರಾವಿಡ ಎಂದು ಕರೆಯುತ್ತಾರೆ. 4 ವೈಷ್ಣವ ಶಿಷ್ಯ ಪರಂಪರೆಗಳ 4 ವೈಷ್ಣವ ಆಚಾರ್ಯರು ಮಾಯವಾದ
ಪಂಥದ ಶ್ರೀಪಾದ ಶಂಕರಾಚಾರ್ಯರು ಪಂಚದ್ರಾವಿಡ ಪ್ರಾಂತ್ಯಗಳಲ್ಲಿ ಅವತರಿಸಿದರು. ಗೌಡಿಯ ವೈಷ್ಣವರು ಒಪ್ಪಿರುವ 4 ವೈಷ್ಣವ ಆಚಾರ್ಯರಲ್ಲಿ ಶ್ರೀ ರಾಮಾನುಜಾಚಾರ್ಯರು ಆಂಧ್ರ ಪ್ರದೇಶದ ದಕ್ಷಿಣ ಭಾಗದಲ್ಲಿರುವ ಮಹಾಭೂತಪುರಿಯಲ್ಲೂ, ಶ್ರೀ ಮಧ್ವಾಚಾರ್ಯರು ಮಂಗಳೂರು ಜಿಲ್ಲೆಯ ವಿಮಾನಗಿರಿಯ ಸಮೀಪದ ಪಾಜಕನಲ್ಲೂ, ಶ್ರೀ ವಿಷ್ಣು ಸ್ವಾಮಿಯವರು ಪಾಂಡ್ಯದಲ್ಲೂ, ಶ್ರೀ ನಿಂಬಾಕರರು ದಕ್ಷಿಣ ತುದಿಯ ಹುಂಗೇರ್ ಪಟ್ಟಣದಲ್ಲೂ ಜನಿಸಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಮಧ್ವಾಚಾರ್ಯರ ಗುರು ಪರಂಪರೆಯನ್ನು ಒಪ್ಪಿದರು. ಆದರೆ ಅವರ ಪರಂಪರೆಯ ವೈಷ್ಣವರು ಮಾಧ್ವ ಸಂಪ್ರದಾಯಕ್ಕೆ ಸೇರಿದವರೆಂದು ಹೇಳಿಕೊಳ್ಳುವ ತತ್ವವಾದಿಗಳನ್ನು ಒಪ್ಪುವುದಿಲ್ಲ. ಮಾಧ್ವ ಸಂಪ್ರದಾಯದ ತತ್ವವಾದಿ ಶಾಖೆಯಿಂದ ಬೇರೆ ಎಂದು ತೋರಿಸಿಕೊಳ್ಳಲು ಬಂಗಾಳದ ವೈಷ್ಣವರು ತಮ್ಮನ್ನು ತಾವು ಗೌಡಿಯ ವೈಷ್ಣವರೆಂದು ಕರೆದುಕೊಳ್ಳಲು ಇಚ್ಛಿಸುತ್ತಾರೆ. ಶ್ರೀ ಮಧ್ವಾಚಾರ್ಯರನ್ನು ಶ್ರೀ ಗೌಡ ಪೂರ್ಣಾನಂದ ಎಂದೂ ಕರೆಯುತ್ತಾರೆ. ಆದ್ದರಿಂದಲೇ ಮಧ್ವ ಗೌಡಿಯ ಸಂಪ್ರದಾಯವೆಂಬ ಹೆಸರು ಗೌಡಿಯ ವೈಷ್ಣವರ ಗುರು ಪರಂಪರೆಗೆ ತುಂಬಾ ಉಚಿತವಾಗಿಯೇ ಇದೆ. ನಮ್ಮ ಗುರುಗಳಾದ ಓಂ ವಿಷ್ಣುಪಾದ ಶ್ರೀಮದ್ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ್ ಅವರು ಮಧ್ವ ಗೌಡಿಯ ಸಂಪ್ರದಾಯದ ಪ್ರಕಾರ ದೀಕ್ಷೆ ಪಡೆದವರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹದಿನೆಂಟಲ್ಲ ಮಾತಾಜಿ? 18 ಬೇಕಾ? 18. ಹಾ, 18. ಇದು ಮೊದಲ ಆಧ್ಯಾತ್ಮಿಕ ಗುರುಗಳ ಇದರಲ್ಲಿ 18ನೇ ಒಂದು ಶ್ಲೋಕದಲ್ಲಿ ಇದ್ದೀವಿ ನಾವು. 18ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಅನುವಾದದಲ್ಲಿ ಶ್ರೀ ಚೈತನ್ಯ ಮತ್ತು ನಿತ್ಯಾನಂದರಿಗೆ ಜಯವಾಗಲಿ, ಅದ್ವೈತಾಚಂದ್ರರಿಗೆ ಅಂದ್ರೆ ಇವರೆಲ್ಲರಿಗೂ ಒಂದು ಪ್ರಾರ್ಥನೆಯನ್ನ ಇದ್ ಮಾಡ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳಿಗೆ, ನಿತ್ಯಾನಂದರಿಗೆ ಮತ್ತೆ ಅದ್ವೈತ ಚಂದ್ರರಿಗೆ ಜಯವಾಗಲಿ. ಶ್ರೀ ಗೌರರ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಎಲ್ಲಾ ಭಕ್ತರಿಗೂ ಅವರ ಎಲ್ಲಾ ಭಕ್ತರಿಗೆ ಜಯವಾಗ್ಲಿ ಅಂತ ಇಲ್ಲಿ ಹೇಳಿದ್ರು. ಈಗ 19ನೇದಕ್ಕೆ ಬಂದ್ರೆ ಅನುವಾದದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಬೃಂದಾವನದ ಈ 3 ವಿಗ್ರಹಗಳು ಅಂದ್ರೆ ಈಗ ನಾವು ನಿನ್ನೆನು ನೋಡಿದ್ವಲ್ಲ, ಅದೇನೆ 3 ವಿಗ್ರಹಗಳೇನಿದೆಯಲ್ಲ, ಮದನ ಮೋಹನ, ಗೋವಿಂದ ಮತ್ತು ಗೋಪಿನಾಥ, ಇದು ಗೌಡಿಯ ವೈಷ್ಣವರಿಗೆ ಅಂದ್ರೆ ಯಾರು ಈ ಒಂದು ಗೌಡಿಯ ಬ್ರಹ್ಮ ಮಧ್ವ ಗೌಡಿಯ ವೈಷ್ಣವರಿದಾರಲ್ಲ, ಅವರಿಗೆ ಅದು ತುಂಬಾ ಮುಖ್ಯವಾದ ಒಂದು ಹೃದಯಗಳನ್ನು ಸೆಳೆದಿವೆ. ಅಂದ್ರೆ ಅವರಿಗೆ ಅದಷ್ಟು ಮುಖ್ಯವಾಗಿದೆ, ಅದು ಅಷ್ಟೊಂದು ಹೃದಯಕ್ಕೆ ಹತ್ತಿರವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಇದು ಶ್ರೀ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು ಎಲ್ಲರೂ ಇದನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಕೃಷ್ಣ ಕಾನ್ಶಿಯಸ್ ಅಲ್ಲಿ ಇರೋರೆಲ್ಲರೂ ಅದಕ್ಕೆ ಫಾಲೋ ಮಾಡ್ತಾರೆ. ನಾನು ಅವರ ಅಡಿದವರೆಗಳನ್ನ ಪೂಜಿಸುತ್ತೇನೆ, ಅವರು ನನ್ನ ಹೃದಯದಲ್ಲಿರುವ ಪ್ರಭುಗಳು ಅಂತ ಹೇಳ್ತಾ ಇದ್ದಾರೆ. ಈ 3 ವಿಗ್ರಹಗಳು ಏನಿದೆ ಅದು, ಮತ್ತೆ ಅವ್ 3 ವಿಗ್ರಹ ಯಾರು ಅಲ್ಲ, ಶ್ರೀ ಚೈತನ್ಯ ಮಹಾಪ್ರಭುಗಳ ಎಲ್ಲ ಇದು ಅದನ್ನ ಹೇಳ್ತಾ ಇದ್ದಾರೆ. ಅವರು ನನ್ನ ಹೃದಯದಲ್ಲಿರೋ ಪ್ರಭುಗಳು ಅಂತ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥ ಬಂದ್ರೆ ಏನ್ ಹೇಳ್ತಾ ಇದ್ದಾರೆ? ಶ್ರೀ ಚೈತನ್ಯ ಚರಿತಾಮೃತದ ಕರ್ತುವು ವೃಂದಾವನದ 3 ವಿಗ್ರಹಗಳಿಗೆ ಅಂದರೆ ರಾಧಾ ಮದನ ಮೋಹನ, ಶ್ರೀ ರಾಧಾ ಗೋವಿಂದ ದೇವ ಮತ್ತು ರಾಧಾ ಗೋಪಿನಾಥನ್ ವಿಗ್ರಹಗಳೇ ತಮ್ಮ ಗೌರವಪೂರ್ವಕ ನಮನಗಳನ್ನ ಅರ್ಪಿಸಿದ್ದಾರೆ. ಹಿಂದಿನ ಶ್ಲೋಕದಿಂದನೂ ಅವರು ಅದನ್ನ ಅರ್ಪಿಸ್ತಾ ಬರ್ತಾ ಇದ್ದಾರೆ. ಈಗ ಬಂಗಾಳಿ ವೈಷ್ಣವರಿಗೆ ಅಂದ್ರೆ ಗೌಡಿಯ ವೈಷ್ಣವರಿಗೆ, ಯಾರಿಗೆ ಬಂಗಾಳದ ವೈಷ್ಣವರಿಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅಲ್ಲೇ ಭಕ್ತರಿಗೆ ಏನ್ ಹೇಳ್ತಾ ಇದ್ದಾರೆ? ವೈಷ್ಣವರಿಗೆ ಗೌಡಿಯ ವೈಷ್ಣವರು ಅಂತ ಹೇಳ್ತಾರೆ. ಈ 3 ವಿಗ್ರಹಗಳಂದ್ರೆ ಪಂಚಪ್ರಾಣ, ಅವರಿಗೆ ಈ 3 ವಿಗ್ರಹಗಳು ತುಂಬಾ ಪಂಚಪ್ರಾಣ, ಬಹಳ ಒಂದು ಇಷ್ಟವಾದ ದೇವರಿವರೆಲ್ಲ. ಗೌಡಿಯ ವೈಷ್ಣವರು ಸಹಜವಾಗಿ ವೃಂದಾವನದಲ್ಲಿ ನೆಲೆಸಬೇಕೆಂದು ಅಪೇಕ್ಷಿಸುತ್ತಾರೆ. ಅವ್ರಿಗೆ ಗೌಡಿಯರೆಲ್ಲರಿಗೂ ಅದೇನೆ, ಎಲ್ಲರಿಗೂ ಒಂದು ಬೃಂದಾವನದಲ್ಲೇ ನಾವು ಇರ್ಬೇಕು ಅನ್ನೋ ಒಂದು ಆಸೆ ಸಹ ಇದೆ. ಹರೇ ಕೃಷ್ಣ. ಯಾವ ಗೌಡಿಯ ವೈಷ್ಣವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಪರಂಪರೆಯನ್ನು ಕಟ್ಟುನಿಟ್ಟಾಗಿ ಅನಿಸ್ತಾರೋ ಅವರು ಪರಮಪ್ರಭುವಿನ ದಿವ್ಯ ಸಂಬಂಧ ಭಾವವನ್ನು ಬೆಳೆಸಿಕೊಳ್ಳುವ ಸಲುವಾಗಿ ಇರುವ ದಿವ್ಯ ಮಂತ್ರವನ್ನು ಜಪಿಸುತ್ತಾ ದೇವರನ್ನ ಭಜಿಸ್ತಾರೆ. ಅಂದ್ರೆ ಭಗವಂತನ ಒಂದು ಅನುಗ್ರಹಕ್ಕಾಗಿ ಒಂದು ದಿವ್ಯ ಮಂತ್ರವನ್ನ ಜಪಿಸ್ತಾರೆ ಅಂತ ಹೇಳ್ತಾರೆ. ಆ ಮಂತ್ರ ಮುಂದೆ ಹೇಳ್ತಾರೆ, ಅವರು ಪರಸ್ಪರ ಪ್ರೀತಿಯ ರಸವನ್ನು ವಿನಿಮಯ ಮಾಡಿಕೊಂಡು ಕೊನೆಗೆ ಭಕ್ತಿ ಸೇವೆಯಲ್ಲಿ ಇಷ್ಟಾರ್ಥ ಸಿದ್ಧಿಯನ್ನ ಪಡೀತಾರೆ. ಅಂದ್ರೆ ಭಗವಂತನ ಆರಾಧನೆ ಮಾಡ್ಬಿಟ್ಟು ತಮ್ಗೆ ಏನು ಸಿದ್ಧಿ ಬೇಕೋ ಅದನ್ನ ಪಡ್ಕೊಳ್ತಾರೆ. ಈ 3 ವಿಗ್ರಹಗಳನ್ನು ಪ್ರಗತಿಯ 3 ಬೇರೆ ಹಂತಗಳಲ್ಲಿ ಪೂಜಿಸಲಾಗುತ್ತದೆ. ಅಂದ್ರೆ ಈ 3 ವಿಗ್ರಹಗಳನ್ನ ಹಂತವಾಗಿ, ಅಂದ್ರೆ ಮೊದಲು ಸಂಬಂಧ, ನೆಕ್ಸ್ಟ್ ಅಭಿಧೇಯ ಮತ್ತೆ ಪ್ರಯೋಜನ, 3 ಹಂತವಾಗಿ ಅದನ್ನ ಪೂಜೆ ಮಾಡ್ತಾರೆ.
ಅಂದ್ರೆ ಆ ಒಂದು ಸ್ಟೇಜ್ ಅಲ್ಲಿ ಒಂದು ಇದರಲ್ಲಿ ನಮಗೆ ಸಂಬಂಧ ಗೊತ್ತಾಗುತ್ತೆ, ನೆಕ್ಸ್ಟ್ ಆ ಸಂಬಂಧವನ್ನ ಹೇಗೆ ಮಾಡ್ಬೇಕು ಅಂತ ಗೊತ್ತಾಗುತ್ತೆ, ಮತ್ತೆ ಇವೆರಡು ಮಾಡಿದಾಗ ನಮ್ಗೆ ಏನ್ ಪ್ರಯೋಜನ ಅನ್ನೋದ ನಮ್ಗೆ ತಿಳಿಯುತ್ತೆ. ಈ ಚೈತನ್ಯ ಮಹಾಪ್ರಭುಗಳು ಅನುಯಾಯಿಗಳು ಮಾರ್ಗದರ್ಶಕ ತತ್ವಗಳನ್ನು ಚಾಚು ತಪ್ಪದೆ ಪಾಲಿಸ್ತಿದ್ರು. ಅಂದ್ರೆ ಯಾರ್ಯಾರು ಚೈತನ್ಯ ಮಹಾಪ್ರಭುಗಳ ಇದಾರಲ್ಲ, ಅನುಯಾಯಿಗಳಿದಾರಲ್ಲ, ಅವರು ಚೈತನ್ಯ ಮಹಾಪ್ರಭುಗಳ ತತ್ವಗಳನ್ನ ತುಂಬಾ ಚೆನ್ನಾಗಿ ಒಂದು ಚಾಚು ತಪ್ಪದೆ ಪಾಲಿಸ್ತಾ ಇದ್ರು ಎಲ್ಲಾರು ಅಲ್ಲಿ ಗೌಡಿಯ ವೈಷ್ಣವರು ಅಂತ ಹೇಳ್ತಾ ಇದ್ದಾರೆ. ಗೌಡಿಯ ವೈಷ್ಣವರು ಕೃಷ್ಣನನ್ನು ಮದನ್ ಮೋಹನ, ಗೋವಿಂದ ಮತ್ತು ಗೋಪಿ ವಲ್ಲಭ ಎಂಬುದಾಗಿ ಸ್ತುತಿಸುವ 18 ದಿವ್ಯಾಕ್ಷರಗಳಿಂದ ರಚಿತವಾದ ವೈದಿಕ ಮಂತ್ರಗಳಲ್ಲಿ ಪರಮ ಗುರಿಯನ್ನು ಗ್ರಹಿಸುತ್ತಾರೆ. ಇದು ಆಕ್ಚುಲಿ ಎಲ್ಲೂ ಕೊಟ್ಟಿಲ್ಲ, ಬಟ್ ಹಾಗೆ ನಾನು ಸರ್ಚ್ ಮಾಡಿದಾಗ ಗೊತ್ತಾಯ್ತು. ಈ 18 ಅಕ್ಷರ ದಿವ್ಯಾಕ್ಷರಗಳಿಂದ ಕೂಡಿದ್ದು ಅಂದ್ರೆ ಅದನ್ನ ಗಾಯತ್ರಿ ಮಂತ್ರ ಅಂತ ಹೇಳ್ತಾರೆ, ಅಥವಾ ಗೋಪಾಲ ತಾಪನಿ ಮಂತ್ರ ಅಂತ ಹೇಳ್ತಾರೆ. ಈ ಮಂತ್ರವನ್ನ ಗೌಡಿಯ ವೈಷ್ಣವರು ಅಲ್ಲಿ ಬಂಗಾಳದಲ್ಲಿರೋ ಗೌಡಿಯ ವೈಷ್ಣವರು ಸ್ವಲ್ಪ ಯೂಸ್ ಮಾಡ್ಬೋದು ಅನ್ಸುತ್ತೆ. ನಾವ್ ಇದನ್ನ ಯೂಸ್ ಮಾಡಲ್ಲ, ಗೌಡಿಯ ಸಂಪ್ರದಾಯಲ್ಲಿದ್ರೆ ನಾವ್ ಇದನ್ನ ಹೇಳಲ್ಲ. ಇದೇನು ಹೇಳಿದ್ರೆ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿಜನ ವಲ್ಲಭಾಯ ಸ್ವಾಹ ಅಂತ ಹೇಳ್ಬಿಟ್ಟು 18 ಅಕ್ಷರಗಳನ್ನ ಹೊಂದಿದೆ ಇದು. ಇದನ್ನ ಅವರು ಅದನ್ನ ಮಂತ್ರವನ್ನ ಪಠಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮದನ ಮೋಹನನು ಪ್ರೇಮದೇವನಾದ ಮನ್ಮಥನನ್ನು ಮೋಹಗೊಳಿಸುವ, ಅಂದ್ರೆ ಈಗ ಮದನ ಮೋಹನ ಅಂತ ಹೇಳಿದ್ರೆ ನಿಮಗೆ ಗೊತ್ತಲ್ಲ, ಮದನ ಮೋಹನ ಅಂದ್ರೆ ಮದನನ್ನ ಮೋಹಗೊಳಿಸೋನು, ಅಂದ್ರೆ ಮನ್ಮಥನನ್ನೇ ಮೋಹಗೊಳಿಸೋನು ಇವನು ಮದನ ಮೋಹನ ಅಂತ ಹೇಳ್ತಾ ಇದ್ದಾರೆ. ಗೋವಿಂದನು ಇಂದ್ರಿಯಗಳನ್ನು ಮತ್ತು ಗೋವುಗಳನ್ನು ತೃಪ್ತಿಪಡಿಸುವವನು. ಗೋವಿಂದ ಅಂತ ಹೇಳಿದ್ರೆ ಗೋ ಅಂದ್ರೆ ಇಂದ್ರಿಯನೂ ಆಗುತ್ತೆ, ಆಮೇಲೆ ಹಸುನು ಆಗುತ್ತೆ, ಗೋವುನು ಆಗುತ್ತೆ. ಸೊ ಇಂದ್ರಿಯಗಳ ಒಡೆಯ ಅಂತನಾರು ಹೇಳ್ಬೋದು, ಅಥವಾ ಗೋವುಗಳನ್ನ ಒಡೆಯ ಅಂತನೂ ಸಹ ಹೇಳ್ಬೋದು. ಆತರ ಗೋವಿಂದನು ಇಂದ್ರಿಯಗಳನ್ನು ಮತ್ತು ಗೋವುಗಳನ್ನು ತೃಪ್ತಿಪಡಿಸ್ತಾನೆ ಅವನು. ಅಂದ್ರೆ ನಮ್ಮ ಇಂದ್ರಿಯಗಳನ್ನ ತೃಪ್ತಿಪಡಿಸ್ತಾನೆ, ಅಂದ್ರೆ ನಮ್ಗೆಲ್ಲ ಬೇಕಾದೆಲ್ಲ ಇದು ಕೊಡ್ತಾನಲ್ಲ. ಸೊ ಆದ್ರಿಂದ ಏನ್ ಹೇಳ್ತಾರೆ, ನಾವು ಋಷಿಕೇಶ ಕೇವಲ ಭಕ್ತಿ ರುಜ್ಜತೆ ಅಂತ. ಅಂದ್ರೆ ನಮ್ಮ ಇಂದ್ರಿಯಗಳನ್ನು ಅವನ ಕೊಟ್ಟಂತ ಇಂದ್ರಿಯಗಳಿಂದ ಅವನ ಇಂದ್ರಿಯಗಳನ್ನ ನಾವು ತೃಪ್ತಿ ಪಡಿಸಕ್ಕಾಗಿ ನಾವು ಯಾವಾಗ್ಲೂ ಭಕ್ತಿ ಸೇವೆಯನ್ನ ಮಾಡ್ಬೇಕು. ಗೋವಿಂದನ ಇಂದ್ರಿಯಗಳನ್ನು ಮತ್ತು ಗೋವುಗಳನ್ನು ತೃಪ್ತಿಪಡಿಸುವನು. ಗೋಪಿಜನ ವಲ್ಲಭನು ಗೋಪಿಯರ ದಿವ್ಯವಾದ ಪ್ರೇಮಿ. ಇನ್ನು 3ನೇ ದೇವರು ಗೋಪಿಜನ ವಲ್ಲಭ, ಅಂದ್ರೆ ಗೋಪಿಯರಿಗೆ ಒಂದು ಪ್ರಿಯನಾದವನು ಅಲ್ವಾ, ಅದಕ್ಕೆ ಪ್ರಿಯಕರ. ಅಂದ್ರೆ ಗೋಪಿಜನ ವಲ್ಲಭನು ಗೋಪಿಯರ ದಿವ್ಯವಾದ ಪ್ರೇಮಿ, ಅವರಿಗೆ ಪ್ರೇಮಿಯಾಗಿದ್ದಾನೆ ಇವನು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನನ್ನು ಮದನ ಮೋಹನ, ಗೋವಿಂದ, ಗೋಪಿಜನ ವಲ್ಲಭ ಎಂಬಿವೆ ಮೊದಲಾದ ಅಸಂಖ್ಯಾತ ನಾಮಗಳಿಂದ ಕರೆಯುತ್ತಾರೆ. ಏಕೆಂದರೆ ಅವನು ತನ್ನ ಭಕ್ತರೊಂದಿಗೆ ನಾನಾ ಲೀಲಾ ವಿನೋದಗಳನ್ನು ಆಡುತ್ತಾನೆ. ಅಂದ್ರೆ ಅವನು ಹಲವಾರು ನಾಮಗಳಿಂದ ಕರೀತಾರೆ, ಯಾಕೆಂದ್ರೆ ಅವನು ತನ್ನ ಭಕ್ತರ ಜೊತೆಯಲ್ಲಿ ಅದೇ ತರದವಾಗಿ ಲೀಲೆಗಳನ್ನ ಮಾಡ್ತಾನೆ. ಅದಕ್ಕೆ ಗೋಪಿಯರ ಜೊತೆ ಅವನು ಅವನ ಒಂದು ಹೇಗೆ ಲೀಲೆ ಮಾಡ್ತಾನೆ, ಅದಕ್ಕೆ ಗೋಪಿಜನ ವಲ್ಲಭ ಅಂತ ಹೇಳ್ತಾರೆ. ಆಮೇಲೆ ಗೋವುಗಳ ಜೊತೆಯಲ್ಲಿ ಮತ್ತೆ ನಮ್ಮ ಒಂದು ಇಂದ್ರಿಯಗಳ ಒಡೆಯನಾಗಿರಿಂದ ಅವನಿಗೆ ಗೋವಿಂದ ಅಂತ ಹೇಳ್ತಾರೆ. ಹೀಗೆ ಒಂದು ಮನ್ಮಥನನ್ನು ಮೀನಿಸುವಂತ ಅವನಿಗೆ ಮನ್ಮಥನನ್ನೇ ಅವನು ಮೋಹಗೊಳಿಸೋ ಅವನ ಸೌಂದರ್ಯಕ್ಕೆ ಅವನಿಗೆ ಮದನ ಮೋಹನ ಅಂತೇಳಿ. ಹೀಗೆ ಅವನ ಒಂದು ಲೀಲೆಗಳು ಅಥವಾ ಅವನ ಗುಣಗಳಿಂದ ಅವನ ಹೆಸರುಗಳನ್ನ, ಅವನ ನಾಮಗಳನ್ನ ಹೇಳ್ತಾರೆ. ಮದನ ಮೋಹನ, ಗೋವಿಂದ ಮತ್ತು ಗೋಪಿಜನ ವಲ್ಲಭ ಎಂಬ 3 ವಿಗ್ರಹಗಳಿಗೆ ನಿರ್ದಿಷ್ಟ ಗುಣಲಕ್ಷಣಗಳಿವೆ. ಅದಕ್ಕೆ 3ಕ್ಕೂ ಗುಣಲಕ್ಷಣಗಳಿವೆ ಅಂತ ಹೇಳ್ತಾರೆ. ಅದೇ ಮದನ ಮೋಹನ ಉಪಾಸನೆಯಿಂದ ಪರಮ ಪುರುಷನೊಡನೆ ನಮ್ಮ ಮರೆತ ಸಂಬಂಧವನ್ನ ಸ್ಥಾಪಿಸ್ತಾನೆ. ಮದನ ಮೋಹನ ಅದೇ ಹೇಳಿದಾಗೆ ನಮ್ಮ ಮತ್ತೆ ಭಗವಂತನ ನಡುವೆ ಇರುವ ಸಂಬಂಧವನ್ನ ಅದನ್ನ ಕಲ್ಪಿಸ್ಕೊಡ್ತಾನೆ. ಈ ಐಹಿಕ ಜಗತ್ತಿನಲ್ಲಿ ಈ ಪರಮ ಪುರುಷನೊಡನೆ ನಮಗಿರುವ ಶಾಶ್ವತ ಬಗ್ಗೆ ನಮಗೆ ಸ್ವಲ್ಪವೂ ತಿಳಿಯೋದು. ಅಂದ್ರೆ ನಾವೀಗ ಬಂದ್ಬಿಟ್ಟಿದೀವಿ, ಭೌತಿಕ ಪ್ರಪಂಚಕ್ಕೆ ಬಂದ್ಬಿಟ್ಟಿದೀವಿ, ಬಂದಿಲ್ಲಿ ನಾವು ಅವನನ್ನ ಮರ್ತು ಬಿಟ್ಟಿದೀವಿ ಅಲ್ವಾ. ಅವನನ್ನ ಮರ್ತಿರೋದ್ರಿಂದ ನಮ್ಗೆ ಏನು ತಿಳಿತಿಲ್ಲ, ಅವನ ಜೊತೆಯಲ್ಲಿರೋ ನಮ್ ಸಂಬಂಧ ಎಲ್ಲ ಮರ್ತೋಗ್ಬಿಟ್ಟಿದೆ. ಆ ಸಂಬಂಧವನ್ನ ನಾವು ಪಡಿಬೇಕಾದ್ರೆ, ಏನು ಅಂತ ಸಂಬಂಧವನ್ನ ನಾವು ತಿಳ್ಕೊಬೇಕಾದ್ರೆ ನಾವು ಮದನ ಮೋಹನನನ್ನ ಆರಾಧಿಸ್ಬೇಕು ಅಂತ ಹೇಳ್ತಾರೆ. ಪಂಗುಹೋ ಎಂಬ ಪದವು ತನ್ನ ಶಕ್ತಿಯಿಂದ ತಾನು ಸ್ವತಂತ್ರವಾಗಿ ಚಲಿಸಲಾಗುವುದನ್ನು ಅಂದ್ರೆ ಇಲ್ಲಿ ಕೃಷ್ಣ ಕವಿರಾಜ್ ಇವ್ರು ಹೇಳ್ತಾ ಇದ್ದಾರೆ, ಗೋಸ್ವಾಮಿ ಹೇಳ್ತಾ ಇದ್ದಾರಲ್ಲ, ನಾನ್ ಪಂಗುಹೋ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾನ್ ಕುಂಟ, ಅಂದ್ರೆ ನನ್ಗೆ ಅವನ ಇದಾಗಿದ್ದಾರೆ, ಅಂದ್ರೆ ನನ್ನ ದೇಹದಲ್ಲಿ ಶಕ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು, ಕುಂಟ ಆಗೋಗ್ಬಿಟ್ಟಿದೀನಿ. ಆಮೇಲೆ ಮಂದಮತೆ, ಅವನು ಹೇಳ್ತಾ ಇದ್ದಾರೆ ನಾನು ಮಂದಮತೆ, ನನ್ಗೆ ಬುದ್ಧಿ ಇಲ್ಲ, ನಾನು ಆಧ್ಯಾತ್ಮಿಕವಾಗಿ ಇದಾಗಿಲ್ಲ, ನಾನು ಮಂದಮತಿಯಾಗಿದ್ದೀನಿ ಅಂತ ಆತರ ಹೇಳ್ತಾ ಇದ್ದಾರೆ. ಪ್ರಾಪಂಚಿಕ ಕೆಲಸ ಕಾರ್ಯಗಳಲ್ಲಿ ಮುಳುಗಿರೋದ್ರಿಂದ ಬುದ್ಧಿಮಟ್ಟ ಇರುವವರನ್ನು ಸೂಚಿಸ್ತಾರೆ. ಅಂದ್ರೆ ಇಲ್ಲೇನ್ ಹೇಳ್ತಾ ಇದ್ದಾರೆ, ಯಾವಾಗ ನಾವು ಪ್ರಾಪಂಚಿಕದ ಒಂದು ಈ ಕಾರ್ಯಗಳಲ್ಲಿ ಮುಳುಗ್ಬಿಡ್ತೀವೋ ಅವಾಗ ನಮ್ದು ಬುದ್ಧಿ ಮಂದ ಆಗೋಗುತ್ತೆ ಅಲ್ವಾ, ಅದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಆಧ್ಯಾತ್ಮಿಕವಾಗಿ ನಾನು ತುಂಬಾ ಹಿಂದೆ ಉಳಿದ್ಬಿಟ್ಟಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ.
ಅಂತವರು ತಮಗೆ ಒಳಿತಾಗಲಿ ಎಂದು ಬಯಸದೆ ಮಾನಸಿಕ ಇನ್ನು ಪ್ರಾಪಂಚಿಕ ಕೆಲಸದಲ್ಲಿ ಮುಳುಗಿರುವುದರಿಂದ ಬುದ್ಧಿ ಮಟ್ಟಾಗಿರುವುದನ್ನು ಸೂಚಿಸುತ್ತದೆ. ಅಂತವರು ಕಾಮ್ಯ ಕರ್ಮಗಳಲ್ಲಿ ತಮಗೆ ಒಳಿತಾಗಲಿ ಎಂದು ಬಯಸದೆ ಮಾನಸಿಕ ಊಹಾಪೋಹದಲ್ಲಿ ತೊಡಗದೆ ಸುಮ್ಮನೆ ಪರಮ ಪುರುಷನಾದ ಕೃಷ್ಣನಿಗೆ ಶರಣಾಗುವುದಿಲ್ಲ. ಅಂತ ಹೇಳ್ತಾ ಇದ್ದಾರೆ ಇವರು. ನಾವು ಕಾಮ್ಯ ಕರ್ಮಗಳಲ್ಲಿ ಅದರಲ್ಲಿ ಒಂದು ಮಗ್ನ ಆಗೋದಕ್ಕಿಂತ ನಾವು ಭಗವಂತನಲ್ಲಿ ಶರಣಾಗೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಜೀವನ ಸ್ಥಿತಿ ಅಂದ್ರೆ ಸುಮ್ಮನೆ ಕೃಷ್ಣನಿಗೆ ಶರಣಾಗೋದು. ನಾವು ಜೀವನದಲ್ಲಿ ಏನಾರ ಸಾಧಿಸ್ಬೇಕು ಅಂತ, ದಟ್ ಇಸ್ ಅಂದ್ರೆ ಆಧ್ಯಾತ್ಮಿಕವಾಗಿ ನಾವ್ ಏನ್ ಸಾಧಿಸ್ಬೇಕು ಅಂತ ಇದ್ರೂ ಸಹ ಒಂದು ಭಗವಂತನಿಗೆ ನಾವು ಶರಣಾದ್ರೆ, ಮದನ ಮೋಹನನ್ಗೆ ಶರಣಾದ್ರೆ ಸಾಕು ಅಂತ ಹೇಳ್ತಾರೆ. ಏಕೆಂದ್ರೆ ಅವನು ನಮ್ಮನ್ನು ಆಕರ್ಷಿಸಿ ನಮ್ಮಲ್ಲಿ ದೈಹಿಕ ಸುಖದ ಆಸಕ್ತಿಯೇ ಇಲ್ಲದಂತೆ ಮಾಡುತ್ತಾನೆ. ಅಂದ್ರೆ ಅವನ ಕಡೆ ನಮ್ಮನ್ನ ಆಕರ್ಷಣೆ ಮಾಡ್ಬಿಟ್ಟು ಈ ಕಡೆ ನಮ್ಮ ಭೌತಿಕದ ಆಕರ್ಷಣೆಯಿಂದ ದೂರ ಮಾಡ್ತಾನೆ. ಅದರಿಂದ ತನ್ನನ್ನ ನಮ್ಮ ಒಂದು ಇದನ್ನ ಆಕರ್ಷಣೆಯನ್ನ ಅವನ ಕಡೆ ಹೇಳ್ಕೊಂಡ್ಬಿಟ್ಟು ಭೌತಿಕದಿಂದ ನಮ್ಮ ಆಕರ್ಷಣೆಯನ್ನ ಅವನು ಕಡಿದು ಬಿಡ್ತಾನೆ ಅಂತ ಹೇಳ್ತಾರೆ. ಆರಂಭಿಕ ಹಂತದಲ್ಲಿರುವ ಭಕ್ತರಿಗೆ ಮದನ್ ಮೋಹನ ಈ ಸಂಬಂಧ ಅತ್ಯವಶ್ಯಕ ಅಂತ ಹೇಳ್ತಾರೆ. ಖಂಡಿತವಾಗ್ಲು ಯಾವಾಗ್ಲೂ ಆರಂಭಿಕ ಭಕ್ತರಿಗೆ ಮದನ್ ಮೋಹನನ ಒಂದು ಆರಾಧನೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಯಾಕೆಂದ್ರೆ ಅವ್ರಿಗೆ ಇನ್ನ ಈ ಆರಂಭಿಕ ಭಕ್ತರು ಇನ್ನ ಅವರು ಇದಿರ್ತಾರೆ, ಅವ್ರಿಗೆ ಏನಂತಾರೆ ಈ ಮೃದು ಇದಿರುತ್ತೆ, ಅವರ ಒಂದು ಭಾವನೆ ಏನಿರುತ್ತೆ. ಅಂದ್ರೆ ಅವ್ರಿಗೆ ಯಾರ ಸ್ವಲ್ಪ ಏನಾರ ಅವ್ರಿಗೆ ತಲೆ ಇದು ತರ ಏನಾರ ಹೇಳ್ಬಿಟ್ರೆ ಅದನ್ನೇ ನಂಬಿಡ್ತಾರೆ. ಅವ್ರಿಗಿನ ಅಷ್ಟೊಂದು ಇದಿರಲ್ಲ, ಮೃದು ಸ್ವಭಾವ ಇರುತ್ತೆ. ಮೃದು ಏನೋ ಹೇಳ್ತಾರೆ, ಮೃದು ಭಕ್ತಿ ತರ ಅಂದ್ರೆ ಇನ್ನು ಅವ್ರು ಏನ್ ಬೇಕಾದ್ರೆ ಹೇಳಿದ್ರೆ ಅದನ್ನ ನಂಬುವ ಸ್ಥಿತಿಲಿ ಇರ್ತಾರೆ ಆರಂಭಿಕ ಭಕ್ತರು. ಸೊ ಅವ್ರಿಗೇನ್ ಹೇಳ್ತಾ ಇದಾರೆ, ಅಂತವರಿಗೆ ಖಂಡಿತ ಮದಮೋಹನ ಅವನ ಒಂದು ಆರಾಧನೆ ಮಾಡೋದು ತುಂಬಾ ಅತ್ಯವಶ್ಯಕ ಅಂತಾರೆ. ಅದರಿಂದ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಭಗವಂತನ ಸಂಬಂಧ ಏನು ಅಂತ ಅರ್ಥಕೊಳಕ್ ಸಾಧ್ಯ ಆಗುತ್ತೆ. ಕಟ್ಟಾಸಕ್ತಿಯಿಂದ ಭಗವಂತನ ಸೇವೆ ಮಾಡುವವರು ಗೋವಿಂದನ ದಿವ್ಯ ಸೇವೆಯಲ್ಲಿ ಪೂಜಿಸ್ತಾರೆ. ಅದೇ ನಾವು ಭಗವಂತನ ಸೇವೆ ಮಾಡ್ಬೇಕು ಅಂತ ಯಾರು ಖಂಡಿತವಾಗೂ ಮನಸ್ಸಲ್ಲಿ ಮಾಡ್ಕೊಂಡಿರ್ತಾರೋ ಅವ್ರೇನ್ ಮಾಡ್ತಾರೆ, ಮದನ ಮೋಹನನ್ನ ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ. ಗೋವಿಂದ ಎಲ್ಲಾ ಸುಖಗಳ ಆಗರ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗೋವಿಂದನಿಗೆ ಬಂದ್ರು. ಈಗ ಗೋವಿಂದ ಎಲ್ಲಾ ಸುಖಗಳ ಆಗರ ಅಂದ್ರೆ ನಮ್ಮ ಎಲ್ಲಾ ಇಂದ್ರಿಯಗಳಿಗೂ ಸುಖ ಕೊಡೋನು ಭಗವಂತ ಅಂತ ಹೇಳ್ತಾ ಇದ್ದಾರೆ. ಆಗರ ಕೃಷ್ಣನ ಮತ್ತು ಭಕ್ತರ ಕೃಪೆಯಿಂದ ವ್ಯಕ್ತಿಯ ಭಕ್ತಿ ಸೇವೆಯಲ್ಲಿ ಪರಿಪೂರ್ಣತೆ ಸಾಧಿಸಿದಾಗ ಅವನು ಕೃಷ್ಣನನ್ನು ಗೋಪಿ ಜನವಲ್ಲ ಅಂದ್ರೆ ನಾವ್ ಯಾವಾಗ ಕೃಷ್ಣ ಮತ್ತೆ ಅವನ ಭಕ್ತರ ಒಂದು ಕೃಪೆಯಿಂದ ಭಕ್ತಿ ಸೇವೆಯಲ್ಲಿ ನಾವು ತೊಡಗ್ತೀವೋ ಅವಾಗ ನಮ್ಗೆ ಅಂದ್ರೆ ಅವನು ಕೃಷ್ಣನನ್ನು ಗೋಪಿ ಜನವರೆಂಬ ಪ್ರಜಾ ಗೋಪಿ ಜನರ ಆನಂದ ವಿಗ್ರಹವಾಗಿ ಗ್ರಹಿಸಬಲ್ಲನು. ಯಾವಾಗ ನಾವು ಕೃಷ್ಣ ಮತ್ತು ಕೃಷ್ಣರ ಭಕ್ತರ ಒಂದು ಕೃಪೆಯಿಂದ ನಾವು ಭಕ್ತಿ ಸೇವೆ ಮಾಡ್ತೀವೋ ಆವಾಗ ನಾವು ಗೋಪಿ ಜನವಲ್ಲವನ ಅವನನ್ನ ಅರ್ಥಕೊಳ್ಬಹುದು. ಅಂದ್ರೆ ಅವನು ಗೋಕುಲದಲ್ಲಿ ಏನ್ ಗೋಪಿಗಳ ಜೊತೆಲಿ ಎಷ್ಟು ಆನಂದವಾಗಿ ಇದ್ನಲ್ಲ ಅಂತವನನ್ನ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅವನ ಅರ್ಥ ಮಾಡ್ಕೊಳ್ಬಹುದು, ಅವನ ಅನುಗ್ರಹ ಪಡಿಬಹುದು, ಅವನ ಪ್ರೇಮವನ್ನ ಪಡಿಬಹುದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಭಕ್ತಿ ಸೇವೆ ವಿಧಾನವನ್ನು 3 ಹಂತಗಳಲ್ಲಿ ವಿವರಿಸಿದ್ದಾರೆ. ಆದ್ದರಿಂದಲೇ ಈ ಪೂಜನೆ ವಿಗ್ರಹಗಳನ್ನು ನಾನಾ ಗೋಸ್ವಾಮಿಗಳು ವೃಂದಾವನದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಅದೇ 3 ವಿಧಾನದಲ್ಲಿ ಅದೇ ಸಂಬಂಧ ಇದ್ದಿದ್ದೆಲ್ಲ ಅದನ್ನೇ 3 ತರದಲ್ಲಿ ಅವರು ಹಂತಗಳಲ್ಲಿ ವಿವರಿಸಿದ್ದಾರೆ, ಭಕ್ತಿ ಸೇವೆ ಹೇಗೆ ಮಾಡ್ಬೇಕು ಅಂತ ಹೇಳಿ. ಈ ಪೂಜನೆ ವಿಗ್ರಹಗಳನ್ನು ನಾನಾ ಗೋಸ್ವಾಮಿಗಳು ವೃಂದಾವನದಲ್ಲಿ ಎಲ್ಲಾ ಗೋಸ್ವಾಮಿಗಳು ಅದನ್ನ ಆಮೇಲೆ ಈ ಪೂಜನೆ ನಾನಾ ಗೋಸ್ವಾಮಿಗಳು ವೃಂದಾವನದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಕನಿಷ್ಠ ಪಕ್ಷ ದಿನಕ್ಕೊಮ್ಮೆಯಾದರೂ ದೇವಸ್ಥಾನಗಳಿಗೆ ಹೋಗುವ ಅಲ್ಲಿಯ ಗೌಡಿಯ ವೈಷ್ಣವರಿಗೆ ಇವು ತುಂಬಾ ಪ್ರಿಯವಾದವು. ಅಂದ್ರೆ ಬೃಂದಾವನದಲ್ಲಿ ಅಥವಾ ಗೌಡಿಯ ವೈಷ್ಣವರಿಗೆ ಪ್ರತಿದಿನ ದಿನದಲ್ಲಿ ಅಟ್ಲೀಸ್ಟ್ ಒಂದ್ಸತಿನಾರ ದೇವಸ್ಥಾನಕ್ಕೆ ಹೋಗ್ತಾರಂತೆ. ಆ ಒಂದು ಅವರಿಗೆ ತುಂಬಾ ಪ್ರಿಯವಾದದ್ದು ಅಂತ ಹೇಳ್ತಾ ಇದ್ದಾರೆ. ಈ 3 ವಿಗ್ರಹಗಳ ದೇವಸ್ಥಾನಗಳಲ್ಲದೆ ವೃಂದಾವನದಲ್ಲಿ ಇನ್ನೂ ಬೇರೆ ಬೇರೆ ದೇವಸ್ಥಾನಗಳಿದೆ, ಇನ್ನ ಸುಮಾರು ದೇವಸ್ಥಾನ ಇದೆ ಅಂತ ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಮತ್ತೆ 4 ಹೇಳ್ತಾ ಇದ್ದಾರೆ. ಅವೆಂದರೆ ಜೀವ ಗೋಸ್ವಾಮಿಯವರ ನಿರ್ಮಿಸಿದ ರಾಧಾ ದಾಮೋದರ ದೇವಾಲಯ, ಶ್ಯಾಮಾನಂದ ಗೋಸ್ವಾಮಿಯವರು ಕಟ್ಟಿದ ಶ್ಯಾಮಸುಂದರ ದೇವಸ್ಥಾನ, ಲೋಕನಾಥ ಗೋಸ್ವಾಮಿಯವರ ಗೋಕುಲಾನಂದ ದೇವಸ್ಥಾನ ಮತ್ತು ಗೋಪಾಲ ಭಟ್ಟ ಸ್ವಾಮಿಯವರ ರಾಧಾರಮಣ. ಈ 4 ದೇವಸ್ಥಾನನು ತುಂಬಾ ಇಂಪಾರ್ಟೆಂಟ್, ಅಂದ್ರೆ ಗೌಡಿಯ ವೈಷ್ಣವರಿಗೆ ತುಂಬಾ ಮುಖ್ಯವಾದದ್ದು ಅಂತ ಹೇಳ್ತಾರೆ. ಈಗ ವೃಂದಾವನದಲ್ಲಿ 5,000 ದೇವಸ್ಥಾನ, ಅಂದ್ರೆ ಅಲ್ಲಿ 5 ಇನ್ನ ಜಾಸ್ತಿನೂ ಆಗಿರ್ಬೋದು. ಈಗ 5,000 ಈ ಬುಕ್ ಕೊಟ್ಟಾಗ 5,000 ಅಂತ ಹೇಳ್ತಾ ಇದ್ದಾರೆ. 5,000 ದೇವಸ್ಥಾನಗಳಲ್ಲಿ ಈ 400 ವರ್ಷಕ್ಕೂ ಹಳೆಯದಾದ ಈ 7 ದೇವಸ್ಥಾನಗಳು ತುಂಬಾ ಮುಖ್ಯವಾದದ್ದು. ಅಂದ್ರೆ 400 ವರ್ಷಕ್ಕಿಂತ ಹಳೆಯದಾದ ಈ 7 ದೇವಸ್ಥಾನ ಅಂದ್ರೆ 3 ಮೊದಲು ಹೇಳಿದ್ದು ಮದನ ಮೋಹನ, ಗೋವಿಂದ, ಗೋಪಿನಾಥ. ಇಲ್ಲಿ ಮತ್ತೆ ಬರ್ತಾ ಇದ್ದು ರಾಧಾ ದಾಮೋದರ, ಆಮೇಲೆ ಶ್ಯಾಮಸುಂದರ ದೇವಸ್ಥಾನ, ಮತ್ತೆ ಗೋಕುಲಾನಂದ ದೇವಸ್ಥಾನ,
ರಾಧಾರಮಣ ದೇವಸ್ಥಾನ. ಈ ನಾಲ್ಕು 4+3 7 ದೇವಸ್ಥಾನ ತುಂಬಾ ಮುಖ್ಯವಾದದ್ದು, ಗೌಡಿಯ ವೈಷ್ಣವರಿಗೆ ತುಂಬಾ ಪ್ರಿಯವಾದದ್ದು ಈ ದೇವಸ್ಥಾನಗಳು ಅಂತ ಹೇಳ್ತಾ ಇದ್ರೆ. ಗೌಡಿಯ ಎನ್ನುವುದು, ಈಗ ಗೌಡಿಯ ಅಂದ್ರೆ ಆ ಜಾಗ, ಈಗ ಗೌಡಿಯ ಅಂತ ಹೇಳ್ತಾರೆ, ಆ ಜಾಗ ಎಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ವಿವರಣೆ ಕೊಡ್ತಾ ಇದ್ದಾರೆ. ಗೌಡಿಯ ಎನ್ನುವುದು ಹಿಮಾಲಯ ಪರ್ವತದ ದಕ್ಷಿಣ ಭಾಗ ಮತ್ತು ವಿಂಧ್ಯ ಪರ್ವತದ ಉತ್ತರ ಭಾಗ ನಡುವಣ ಭಾರತದ ಭಾಗವನ್ನ ಸೂಚಿಸುತ್ತದೆ. ಅಂದ್ರೆ ಮೇಲಿನ ಭಾಗ ಇದೆಲ್ಲ ನಮ್ದು ಹಿಮಾಲಯದ ಕೆಳಗಡೆ ದಕ್ಷಿಣ ಭಾಗ, ಆಮೇಲೆ ಈ ಕಡೆಯಿಂದ ತಗೊಂಡ್ರೆ ಅಲ್ಲಿ ವಿಂಧ್ಯ ಪರ್ವತದ ಒಂದು ಉತ್ತರ ಭಾಗ, ಅದ್ರ ಮೇಲಿನ ಭಾಗ ಅಂದ್ರೆ ಮಧ್ಯ ಭಾಗದಲ್ಲಿ, ಈಗ ಆ ಮಧ್ಯದಲ್ಲಿ ಆರ್ಯವರ್ತ ಅಂದ್ರೆ ಅದನ್ನ ಗೌಡಿಯ ಪ್ರದೇಶ ಅಂತ ಹೇಳ್ತಾ ಇದ್ದಾರೆ. ಈ ಭಾಗವನ್ನು ಆರ್ಯವರ್ತ ಅಂದ್ರೆ ಆರ್ಯರ ಪ್ರದೇಶ ಎಂದು ಕರೆಯುತ್ತಾರೆ. ಆರ್ಯರು ಅಂದ್ರೆ ಒಂದು ಎಲ್ಲ ವೈದಿಕ ಸಂಪ್ರದಾಯವನ್ನು ಪಾಲಿಸುವವರು, ಅಥವಾ ಒಂದು ದೈವಿ ಗುಣದಲ್ಲಿರೋರು, ನ್ಯಾಯವಾಗಿ ನಡ್ಕೊಳ್ಳೋರು, ಕರುಣೆ ಇರೋರು, ಸತ್ಯ ಇರೋರು, ಇಂತರ ಆರ್ಯ ಅಂದ್ರೆ ಒಂದು ಒಳ್ಳೆ ನಾಗರಿಕರಿಗೆ ಆರ್ಯರು ಅಂತ ಹೇಳ್ತಾರೆ. ಆ ಒಂದು ಪ್ರದೇಶ ಅದನ್ನ ಗೌಡಿಯ ಪ್ರದೇಶ ಅಂತ ಕರೀತಾ ಇದ್ದಾರೆ. ಭಾರತದ ಈ ಭಾಗವನ್ನು 5 ಭಾಗಗಳು ಅಥವಾ ಪ್ರಾಂತ್ಯಗಳಾಗಿ ವಿಭಾಗಿಸಲಾಗಿದೆ ಅಂತ ಹೇಳಿದ್ದಾರೆ. ಈ ಗೌಡಿಯ ಇದೆಯಲ್ಲ, ಅದ್ರಲ್ಲಿ 5 ಭಾಗವನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಪಂಚಗೌಡದ ದೇಶ ಅಂತ ಹೇಳ್ತಾ ಇದ್ದಾರೆ. ಒಂದು ಸಾರಸ್ವತ ಅಂತಾರೆ, ಸಾರಸ್ವತ ದೇಶ, ಇದನ್ನ ಕಾಶ್ಮೀರ ಮತ್ತು ಪಂಜಾಬ್ನ ಹೊಂದುತ್ತೆ. ಕನ್ಯಾಕುಬ್ಜ ಈಗಿನ ಲಕ್ನೋಗೆ ಅದೊಂದು ಭಾಗ, ಆಮೇಲೆ ಈ ಲಕ್ನೋ ನಗರವೂ ಸೇರಿದಂತೆ ಉತ್ತರ ಪ್ರದೇಶ ಅಂತ ಹೇಳಿದ್ರೆ. ಮಧ್ಯಗೌಡ ಪ್ರದೇಶ, ಆಮೇಲೆ ಅದು ಮಧ್ಯಪ್ರದೇಶ ಬರುತ್ತೆ. ಮೈಥಿಲ ಅಂತ ಬಿಹಾರ ಮತ್ತು ಬಂಗಾಳದ ಸ್ವಲ್ಪ ಭಾಗ ಬರುತ್ತೆ. ಮತ್ತೆ ಉತ್ಕಲ, ಬಂಗಾಳ ಸ್ವಲ್ಪ, ಮತ್ತು ಇಡೀ ಒರಿಸ್ಸಾ ಬರ್ತಾ ಇದೆ. ಬಂಗಾಳವು ಕೆಲವು ವೇಳೆ ಗೌಡ ದೇಶ ಎಂದು ಕರೀತಾರೆ. ಬಂಗಾಳನ ಗೌಡ ದೇಶ ಅಂತ ಕರೀತಾರೆ. ಯಾಕೆಂದ್ರೆ ಸ್ವಲ್ಪ ಮಟ್ಟಿಗೆ ಅದು ಮೈಥಿಲಿಯ ಒಂದು ಭಾಗವಾಗುತ್ತದೆ ಮತ್ತು ಹಿಂದೂ ರಾಜನಾದ ರಾಜ ಲಕ್ಷ್ಮಣ ಸೇನ ರಾಜಧಾನಿಯನ್ನು ಗೌಡ ಎಂದು ಕರಿತಿದ್ರು. ಅವನ ರಾಜಧಾನಿಯನ್ನು ಗೌಡ ಅಂತ ಕರಿತಿದ್ದಂತೆ, ಅದಕ್ಕೆ ಆ ಏರಿಯಾ, ಆ ಒಂದು ಜಾಗವನ್ನ ಗೌಡಿಯ ಅಂತ ಕರೀತಾ ಇದ್ದಾರೆ, ಗೌಡ ದೇಶ ಅಂತ ಕರೀತಾರೆ. ಈ ಪ್ರಾಚೀನ ರಾಜಧಾನಿಯ ಮುಂದೆ ಗೌಡಪುರ ಒಂದು, ಅದೇ ನೋಡಿ, ಅದೇ ಮುಂದೆ ಈ ಒಂದು ಗೌಡ ದೇಶ ಏನಿದೆಲ್ಲ, ಆ ದೇಶವೇ ಮುಂದೆ ಗೌಡಾಪುರವೆಂದು ಪ್ರಸಿದ್ಧವಾಯಿತು. ನಂತರ ಅನಂತರ ಕ್ರಮೇಣ ಮಾಯಾಪುರವಾಯಿತು ಅಂತೆ. ಮಾಯಾಪುರ ಹಿಂದೆ ಗೌಡಪುರ ಅಂತಿತ್ತು, ಅದನ್ನಿಂದ ಅದು ನಂತರ ಮಾಯಾಪುರವಾಯಿತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒರಿಸ್ಸಾದ ಭಕ್ತರನ್ನು ಉಡಿಯರು ಅಂತ ಹೇಳ್ತಾರೆ. ಆಮೇಲೆ ಬಂಗಾಳದ ಭಕ್ತರನ್ನ ಗೌಡಿಯರು ಅಂತ ಹೇಳ್ತಾ ಇದ್ದಾರೆ. ಸೊ ಬಂಗಾಳದ ಗೌಡಿಯರು ಅಂತ ಹೇಳಿದ್ರೆ ಈ ಏನು ಬ್ರಹ್ಮ ಮಧ್ವ ಗೌಡಿಯ ಇದು ಸಂಪ್ರದಾಯದಲ್ಲಿ ಹೋಗ್ತಾ ಇದೆಲ್ಲ ಕೃಷ್ಣ, ಇದು ಒಂದು ಅದು ಈ ಒಂದು ಏರಿಯಾದಿಂದನೇ ಬಂದದ್ದು ಅಂತ ಹೇಳ್ತಾ ಇದ್ದಾರೆ. ದಕ್ಷಿಣ ಭಾರತದ ಭಕ್ತರನ್ನು ದ್ರಾವಿಡರೆಂದು ಕರೆಯುತ್ತಾರೆ. ಅದಲ್ಲದೆ ಈಗ ಇವರು ಮೇಲಿರೋರು ಇದೇನು ಶ್ರೀ ಚೈತನ್ಯ ಮಹಾಪ್ರಭುಗಳ ಒಂದು ಫಾಲೋವರ್ಸ್ ಇದ್ದಾರಲ್ಲ, ಅವರಿಗೆ ಗೌಡಿಯ ವೈಷ್ಣವರು ಅಂತ ಹೇಳ್ತಾರೆ. ಈ ಕೆಳಗಡೆ ನಮ್ಮ ದಕ್ಷಿಣದಲ್ಲಿ ನಮ್ಮ ಇದಕ್ಕೆ ಬಂದಾಗ ಇಲ್ಲಿ ಇದನ್ನ ಆರ್ಯವರ್ತದಲ್ಲಿ 5 ಪ್ರಾಂತ್ಯಗಳಿರುವಂತೆ, ದಕ್ಷಿಣ ಭಾರತದಲ್ಲಿ ಸಹ 5 ಪ್ರಾಂತ್ಯಗಳಿಂದ 5 ಭಾಗಗಳನ್ನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದನ್ನ ಪಂಚ ದ್ರಾವಿಡ ಎಂದು ಕರೀತಾ ಇದ್ದಾರೆ. ಇಲ್ಲಿ 4 ವೈಷ್ಣವ, ಈ ಒಂದು ದಕ್ಷಿಣದಲ್ಲಿ ಇಲ್ಲಿ 4 ಪರಂಪರೆಗಳು ನಿಮಗೆ ಗೊತ್ತಲ್ಲ, ನಾವು ಹಿಂದೆ ಎಲ್ಲ ಓದಿದೀವಲ್ವಾ. 4 ಪರಂಪರೆಗಳಿದೆ. ನಾವು ಫಾಲೋ ಮಾಡ್ತಾ ಇರೋದು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ, ಮತ್ತೊಂದು ಬರ್ತಾ ಇದ್ದು ಶ್ರೀ ರಾಮಾನುಜಾಚಾರ್ಯ ಇದು ಲಕ್ಷ್ಮೀ ಸಂಪ್ರದಾಯ, ಶ್ರೀ ಸಂಪ್ರದಾಯ, ಮತ್ತೊಂದು ರುದ್ರ ಸಂಪ್ರದಾಯ, ಮತ್ತೊಂದು ಕುಮಾರ ಸಂಪ್ರದಾಯ ಅಲ್ವಾ. ಈ 4 ಸಂಪ್ರದಾಯಗಳು ಇಲ್ಲಿ ನಾವು ಫಾಲೋ ಮಾಡ್ತಾ ಇರೋದು. ಅದಲ್ಲದೆ ಇಲ್ಲಿ ಹೇಳ್ತಾ ಇದ್ದಾರೆ 4 ವೈಷ್ಣವ ಶಿಷ್ಯ ಪರಂಪರೆಗಳ 4 ವೈಷ್ಣವ ಆಚಾರ್ಯರಿದ್ದಾರೆ ಅಲ್ವಾ, ಅದು ಮುಂದೆ ಬರುತ್ತೆ. ಮತ್ತೆ ಮಾಯಾವಾದ ಪಂಥದ ಶ್ರೀಪಾದ ಶಂಕರಾಚಾರ್ಯರು ಪಂಚದ್ರಾವಿಡ ಪ್ರಾಂತಗಳಲ್ಲಿ ಅವತರಿಸಿದರು. ಇದು ಒಂದು ಹೇಳ್ತಾ ಇದ್ದಾರೆ. ಈ ಏನಿದಾರಲ್ಲ ಮಾಯಾವಾದದ ಪಂಥದ್ದು ಶಂಕರಾಚಾರ್ಯರು, ಶ್ರೀಪಾದ ಶಂಕರಾಚಾರ್ಯರು, ಅವರು ಸಹ ಈ ಪಂಚದ್ರಾವಿಡದಲ್ಲೇ ಅವತರಿಸಿದ್ರು ಅಂತ ಹೇಳ್ತಾರೆ. ಅಂದ್ರೆ ಅವರು ಹುಟ್ಟಿದ್ದು ಕಾಲಾಡಿ, ಕೇರಳದಲ್ಲಿ ಹುಟ್ಟಿದ್ದು. ಅವರು ಸಹ ಒಂದು ದಕ್ಷಿಣದ ಒಂದು ಇದು ಅಂದ್ರೆ ಅವರ ಒಂದು ಪರಂಪರೆ, ಅವರ ಪರಂಪರೆ ಇದು. ಅದು ಆ ಮಾಯಾವಾದ ಪಂಥ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆಮೇಲೆ ಗೌಡಿ ವೈಷ್ಣವರು ಒಪ್ಪಿರುವ 4 ವೈಷ್ಣವಾಚಾರ್ಯರಲ್ಲಿ ಶ್ರೀ ರಾಮಾನುಜಾಚಾರ್ಯರು ಆಂಧ್ರ ಪ್ರದೇಶದ ದಕ್ಷಿಣ ಭಾರತದಲ್ಲಿರುವ ಮಹಾಭೂತಪುರಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ರಾಮಾನುಜಾಚಾರ್ಯರು ಅಂದ್ರೆ ಶ್ರೀ ಸಂಪ್ರದಾಯದ ಆಚಾರ್ಯರಾಗಿದ್ದ ಶ್ರೀ ರಾಮಾನುಜಾಚಾರ್ಯರು ಅವರು ದಕ್ಷಿಣ ಭಾರತದಲ್ಲಿ ಮಹಾಭೂತಪುರಿಯಲ್ಲಿ ಹುಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ, ಅವತರಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮಧ್ವಾಚಾರ್ಯರು ಇಂದು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ನಮ್ಮ ಒಂದು ನಾವು ಫಾಲೋ ಮಾಡ್ತಾ ಇರೋ ಈ ಸಂಪ್ರದಾಯದಲ್ಲಿ ಬರೋ ಮಧ್ವಾಚಾರ್ಯರ ಆಚಾರ್ಯರಾಗಿದ್ರು. ಅವರು ಹುಟ್ಟಿದ್ದು ಮಂಗಳೂರು ಜಿಲ್ಲೆಯ ವಿಮಾನಗಿರಿಯ ಸಮೀಪದ ಪಾಜಕಂನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾರು ಹೋಗಿರ್ಬೋದಲ್ಲ, ನೋಡಿರ್ಬೋದು ಅನ್ಸುತ್ತೆ, ನಾನ್ ನೋಡಿಲ್ಲ.
ನೋಡಿದೀವಿ ಸುಮಾರು ಜನ ಅಲ್ಲ. ಪಾಜಕಂನಲ್ಲಿ ಮಧ್ವಾಚಾರ್ಯ ಹುಟ್ಟಿದ್ರು ಅವತರಿಸಿದ್ರು ಅಂತ ಹೇಳ್ತಾ ಇದ್ರೆ. ಶ್ರೀ ವಿಷ್ಣು ಸ್ವಾಮಿಯವರು ಅಂದ್ರೆ ರುದ್ರ ಸಂಪ್ರದಾಯದಲ್ಲಿ ಬರ್ತಾರಲ್ಲ ಆ ಆಚಾರ್ಯರು, ಅವರು ಪಾಂಡ್ಯದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಶ್ರೀ ನಿಂಬಾರ್ಕರು ದಕ್ಷಿಣ ತುದಿಯ ಮುಂಗೇರ ಪಟ್ಟಣದಲ್ಲಿ ಜನಿಸಿದ್ರು. ಅಂದ್ರೆ ಕುಮಾರ ಸಂಪ್ರದಾಯದ ಆಚಾರ್ಯರವರು ನಿಂಬಾರ್ಕರು. ಇವರು ಈ ತರ ಈ 4 ಜನರು ಎಲ್ಲೆಲ್ಲಿ ಒಂದು ತಮ್ಮ ಅವತಾರವನ್ನ ಎತ್ತಿದ್ರು ಈ ದಕ್ಷಿಣ ಭಾರತದಲ್ಲಿ ಅಂತ ಹೇಳ್ತಾ ಇದ್ದಾರೆ. ದಕ್ಷಿಣದಲ್ಲಿ ಏನಿದೆಲ್ಲ ಪಂಚಗೌಡೀಯ ಪಂಚ ದ್ರಾವಿಡರು ಇವರು, ದ್ರಾವಿಡ ಪಂಥ ಇವೆಲ್ಲ ನಮ್ಮದು. ಶ್ರೀ ಚೈತನ್ಯ ಮಹಾಪ್ರಭುಗಳು ಮಧ್ವಾಚಾರ್ಯರ ಗುರು ಪರಂಪರೆಯನ್ನು ಒಪ್ಪಿದರು ಅಂತ ಹೇಳ್ತಾ ಇದ್ದಾರೆ. ಈಗ ಈ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡಿದ್ರು, ಮಧ್ವಾಚಾರ್ಯದ ಒಂದು ಸಂಪ್ರದಾಯನ ಪರಂಪರೆಯನ್ನ ಒಪ್ಕೊಳ್ತಾರೆ. ಆದ್ರೆ ಅವರ ಪರಂಪರೆಯ ವೈಷ್ಣವರು. ಆದ್ರೆ ಮಧ್ವಾಚಾರ್ಯ ಇದಾರಲ್ಲ ಅಲ್ಲಿರೋ ವೈಷ್ಣವರು ಮಾಧ್ವ ಸಂಪ್ರದಾಯಕ್ಕೆ ಸೇರಿದವರೆಂದು ಹೇಳಿಕೊಡೋ ತತ್ವವಾದಿಗಳನ್ನು ಒಪ್ಪುದಿಲ್ಲ. ಅಂದ್ರೆ ಈಗ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ, ಈ ಚೈತನ್ಯ ಮಹಾಪ್ರಭುಗಳು ನಾವು ಮಾಧ್ವ ಸಂಪ್ರದಾಯಕ್ಕೆ ಸೇರಿದವರು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮಾಧ್ವ ಸಂಪ್ರದಾಯದಲ್ಲಿ ಮಾಧ್ವರಲ್ಲಿ ಒಂದು ಸಂಪ್ರದಾಯ ಇದೆಲ್ಲ, ಅವ್ರ ತತ್ವ ಮತ್ತೆ ಈ ಗೌಡಿಯರು ನಾವು ಮಾಧ್ವರು ಅಂತ ಹೇಳ್ಕೊಳ್ತಾ ಇದಾರಲ್ಲ, ಇಬ್ಬರಲ್ಲಿ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಕೃಷ್ಣ ಕಾನ್ಶಿಯಸ್ ಅಲ್ಲಿ ನಾವೇನ್ ಫಾಲೋ ಮಾಡಿ ನಾವು ಮಾಧ್ವ ಸಂಪ್ರದಾಯದಲ್ಲಿ ಇದೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಬಟ್ ಆಕ್ಚುಲ್ ಆಗಿ ಮಾಧ್ವ ಸಂಪ್ರದಾಯದಲ್ಲಿ ಇರೋರು ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವರು ಒಂದು ತತ್ವಗಳನ್ನ ನಾವು ಒಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಮಾಧ್ವ ಸಂಪ್ರದಾಯದಲ್ಲಿ ಹೇಳ್ತಾರೆ ಅದ್ವೈತ ಹೇಳ್ತಾ ಇದ್ದಾರೆ. ಅವರು ಅದ್ವೈತನೇ ಹೇಳೋದು, ಅಂದ್ರೆ ಭಗವಂತ ಮತ್ತೆ ಬೇರೆ ಬೇರೆ ಅಂತ ಹೇಳ್ತಾರೆ. ಆದ್ರೆ ಈ ಗೌಡಿಯ ಸಂಪ್ರದಾಯ ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಅವರ ಸಂಪ್ರದಾಯದಲ್ಲಿ ಏನ್ ಹೇಳ್ತಾರೆ, ಅಚಿಂತ ಬೇರೆ ಬೇರೆ ಹೇಳ್ತಾ ಇದ್ದಾರೆ. ಅವರು ಹೌದು ನಾವು ಪರಮಾತ್ಮ ಬೇರೆ ಬೇರೆ, ಅಂದ್ರೆ ಆತ್ಮ ಪರಮಾತ್ಮ ಬೇರೆ ಬೇರೆ, ಆದ್ರೆ ನಾವು ಬೇರೆನೂ ಹೌದು ಒಂದು ಹೌದು ಅಂತ ಇದ್ದಾರೆ. ಅಂದ್ರೆ ನಮ್ಗೆ ಆತ್ಮಕ್ಕೂ ಮತ್ತೆ ಪರಮಾತ್ಮನಲ್ಲಿ ಅಂದ್ರೆ ಭಗವಂತನಲ್ಲಿ ನಮ್ಮಲ್ಲಿ ಸ್ವಲ್ಪ ಎಲ್ಲ ಸಾಮ್ಯತೆ ಇದೆ. ಅವನಲ್ಲಿ ಏನಿದೆಲ್ಲ ಅದೆಲ್ಲ ನಮ್ಮಲ್ಲಿದೆ. ಆದ್ರೆ ಪ್ರಮಾಣದಲ್ಲಿ ನಮ್ಮಲ್ಲಿ ಗುಣಗಳೆಲ್ಲ ಕಮ್ಮಿ ಇದೆ. ಆದ್ರೆ ಗುಣಗಳಿದೆ, ಅವನಲ್ಲಿರೋ ಗುಣಗಳಿದೆ. ಅದೇ ಒಂದು ಅದರದ್ದು ಕ್ವಾಂಟಿಟಿನಲ್ಲಿ ಡಿಫ್ರೆನ್ಸ್ ಇದೆ. ಸೊ ಅಚಿಂತ್ಯ ಬೇರೆ ಬೇರೆ ಅಂತ ಹೇಳಿ ಇವ್ರೇನ್ ಮಾಡಿದ್ರು ಅಂದ್ರೆ, ನಾವು ಮಧ್ವಗೌಡಿ ಸಂಪ್ರದಾಯದವರೇ, ಆದ್ರೆ ನಾವು ನಿಮ್ಮ ತತ್ವವನ್ನ ಒಪ್ಪಲ್ಲ ಅಂತ ಹೇಳ್ತಾರೆ ಅವರು. ಅಂದ್ರೆ ಮಾಧ್ವರ ಹೇಳ್ತಾ ಇದಾರಲ್ಲ ಆ ತತ್ವ ಒಪ್ಪಲ್ಲ. ಇವ್ರು ಹೇಳ್ತಾರೆ ಅಂದ್ರೆ ಆ ಆತ್ಮ ಪರಮಾತ್ಮ ಬೇರೆ ಬೇರೆ, ಮತ್ತೆ ಏಕಕಾಲದಲ್ಲಿ ಒಂದು ಮತ್ತು ಬೇರೆ ಅಂತ ಅಚಿಂತ ಬೇದ ತತ್ವವನ್ನ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಇಲ್ಲಿ ಅವ್ರೇನ್ ಹೇಳ್ತಾ ಇದ್ದಾರೆ, ಇಲ್ಲಿ ಮಾಧ್ವ ಸಂಪ್ರದಾಯದ ತತ್ವವಾದಿ ಶಾಖೆಯಿಂದ ಬೇರೆ ಎಂದು ತೋರಿಸಿಕೊಳ್ಳಲು ಬಂಗಾಳದ ವೈಷ್ಣವರು ತಮ್ಮನ್ನು ತಾವು ಗೌಡಿಯ ವೈಷ್ಣವರೆಂದು ಕರೆದುಕೊಳ್ಳಲು ಇಚ್ಛಿಸುತ್ತಾರೆ. ಅಂದ್ರೆ ನಾವು ಮಾಧ್ವ ಸಂಪ್ರದಾಯಕ್ಕೆ ಸೇರಿದೀವಿ, ಆದ್ರೆ ಗೌಡಿಯ ಅಂತ ಹೇಳಿ ಸೇರಿಸ್ಕೊಂಡಿದ್ರು, ಗೌಡಿಯ ಮಾಧ್ವ ಸಂಪ್ರದಾಯ ಅಂತ ತಗೊಂಡಿದ್ದಾರೆ. ಆಮೇಲೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಗೊತ್ತಾ, ನಾವು ಯಾಕೆ ಮಧ್ವಾಚಾರ್ಯರನ್ನ ಈ ಇದಕ್ಕೆ ಸೇರಿಸ್ಕೊಂಡಿದೀವಿ ಅಥವಾ ಇದಕ್ಕೆ ಗೌಡಿಯ ಅಂತ ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಮಧ್ವಾಚಾರ್ಯರನ್ನು ಶ್ರೀ ಗೌಡ ಪೂರ್ಣಾನಂದ ಎಂದು ಕರೆಯುತ್ತಾರೆ. ನೋಡಿ, ಮಧ್ವಾಚಾರ್ಯರಿಗೆ ಸುಮಾರು ತರದಲ್ಲಿ ಅವರನ್ನ ಕರೀತಾ ಇರ್ತಾರೆ. ಅವರನ್ನ ವಾಸುದೇವ ಏನು ಪೂರ್ಣ ಪ್ರಜ್ಞಾ ಅಂತ ಹೇಳ್ತಾರೆ. ವಾಸುದೇವ, ಅವರು ಹುಟ್ಟಿದ ಹೆಸರು ವಾಸುದೇವ ಅಂತ ಇರುತ್ತೆ. ಆಮೇಲೆ ಪೂರ್ಣ ಪ್ರಜ್ಞಾ ಅಂತ ಕರೀತಾರೆ, ಆನಂದ ತೀರ್ಥ ಅಂತ ಕರೀತಾರೆ. ಆಮೇಲೆ ಅವರಿಗೆ ಶ್ರೀ ಗೌಡ ಪೂರ್ಣಾನಂದ ಅಂತಾನು ಒಂದು ಹೆಸರು ಇದೆ. ಅದಕ್ಕೆ ಅವರ ಹೆಸರಲ್ಲಿ ಗೌಡ ಅಂತಿದೆ. ಅದಕ್ಕೋಸ್ಕರ ಏನ್ ಮಾಡಿದ್ರು, ನಾವು ಮಧ್ವ ಸಂಪ್ರದಾಯಕ್ಕೆ ಸೇರಿದವರು ಅಂತ ಗೌಡಿಯರು ಹೇಳಿ ಅವನನ್ನ ಗೌಡ ಅಂತ ಇದೆಯಲ್ಲ, ಸೊ ಗೌಡೀಯ ಸಂಪ್ರದಾಯ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಶ್ರೀ ಮಧ್ವಾಚಾರ್ಯರು ಶ್ರೀ ಗೌಡ ಪೂರ್ಣಾನಂದ ಎಂದು ಕರೆಯುತ್ತಾರೆ. ಆದ್ದರಿಂದ ಮಾಧ್ವ ಗೌಡಿಯ ಸಂಪ್ರದಾಯವೆಂದು ಹೆಸರು ಗೌಡಿಯ ವೈಷ್ಣವರ ಗುರು ಪರಂಪರೆಗೆ ತುಂಬಾ ಉಚಿತವಾಗಿಯೇ ಇದೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರನ್ನ ಗೌಡ ಪೂರ್ಣಾನಂದ ಅಂತ ಹೆಸರಿದೆ. ಸೊ ನಮ್ಮ ಒಂದು ಸಂಪ್ರದಾಯನ ಶ್ರೀ ಮಾಧ್ವ ಗೌಡಿಯ ಸಂಪ್ರದಾಯ ಅಂತ ನಾವು ಮಾಡಿದೀವಿ ಅಂತೇಳಿ ಗೌಡಿಯ ವೈಷ್ಣವರು ಹೇಳ್ತಾ ಇದ್ದಾರೆ ಅಂತ. ಅಂದ್ರೆ ಬೆಂಗಾಲದ ಗೌಡಿಯ ವೈಷ್ಣವರು ಹೇಳ್ತಾ ಇದ್ದಾರೆ. ನಮ್ಮ ಗುರುಗಳಾದ ಓಂ ಶ್ರೀ ವಿಷ್ಣುಪಾದ ಶ್ರೀಮದ್ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ್ ಅವರು ಮಾಧ್ವ ಗೌಡಿಯ ಸಂಪ್ರದಾಯದ ಪ್ರಕಾರ ದೀಕ್ಷೆ ಪಡೆದರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಇವರು ಸಹ ಭಕ್ತಿ ಸಿದ್ಧಾಂತ ಸರಸ್ವತಿಗಳು, ಇವರು ಪ್ರಭುಪಾದರ ಗುರುಗಳು ಆಗಿದಾರಲ್ಲ, ಇವರು ಮಾಧ್ವ ಗೌಡಿಯ ಸಂಪ್ರದಾಯದ ಪ್ರಕಾರ ದೀಕ್ಷೆ ಪಡೆದಿದ್ರು ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಅರ್ಥ ಆಯ್ತಾ? ನಾನು ಸ್ವಲ್ಪ ಹೇಳಿದಿಲ್ಲಿ ಚೂರು ಮಾತಾಜಿ ಓದ್ತೀರಾ? ಓದ್ತೀನಿ ಮಾತಾಜಿ. ಶ್ಲೋಕ 20 ಅಲ್ಲ ಮಾತಾಜಿ? ನಾನು ಓದ್ತೀನಿ ನೋಡಿ, ಆಯ್ತಾ? ನಾನು ಓದ್ತೀನಿ. ನೀವು ಒಂದ್ಸಲ ಒಂದು ಲೈನ್ ಓದಿ ಮಾತಾಜಿ, ನಾವು ಗುರು ವೈಷ್ಣವ ವಿಭಾಗವಾಂತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಆಯ್ತು ಮಾತಾಜಿ. ಗ್ರಂಥೇರ ಆರಂಭ ಕರಿ ಮಂಗಲಾಚರಣ ಗುರು ವೈಷ್ಣವ ಆರಂಭ ಕರಿ ಮಂಗಳ ಚರಣ
गुरु वैष्णव भगवान तीन स्मरण गुरु वैष्णव भगवान तीनर स्मरण ग्रंथेरा आरंभ करी मंगलाचरण ग्रंथेरा आरंभ करी मंगलाचरण गुरु वैष्णव भगवान तीनेर स्मरण गुरु वैष्णव भगवान तीनर स्मरण ಹೇಳಿ ಮತ್ತೆ ಓದಿ ಮಾತಾಜಿ. ವರ್ಡ್ ಬೈ ವರ್ಡ್ ಓದಿ ಮಾತಾಜಿ. ಹೇಳ ಮಾತಾಜಿ. ಹಾ ಓದಿ ಹೇಳಿ ಮಾತಾಜಿ. ಗ್ರಂಥೇರ ಆರಂಭ ಕರೆ ಮಂಗಳ ಚರಣ ಗುರು ವೈಷ್ಣವ ಭಗವಾನ್ ತೀನೇರ ಸ್ಮರಣ. ಅರ್ಥನೇ ಹೇಳ್ಬೇಕಾ ಮಾತಾಜಿ? ಹೌದು, ವರ್ಡ್ ಬೈ ವರ್ಡ್ ಅರ್ಥ ಹೇಳಿ. ಅರ್ಥ ಹೇಳ್ಬೇಕಾ? ಗ್ರಂಥೇರ ಈ ಗ್ರಂಥದ ಆರಂಭದಲ್ಲಿ ಕರಿ ನಾನು ಮಾಡುತ್ತೇನೆ ಮಂಗಳ ಶರಣೆ ಗುರು ಆಧ್ಯಾತ್ಮಿಕ ಗುರು ವೈಷ್ಣವ ಭಗವಂತನ ಭಕ್ತರು ಭಗವಾನ್ ದೇವೋತ್ತಮ ಪರಮ ಪುರುಷ ತೀನೇರ ಈ ಮೂವರ ಸ್ಮರಣೆ. ಈ ಗ್ರಂಥದ ಕಥನದ ಆರಂಭದಲ್ಲಿ ಅನುವಾದ ಈ ಆದಷ್ಟು ಏನ್ ಮಾಡಿ ಅನುವಾದ ಮತ್ತೆ ಭಾವಾರ್ಥದಲ್ಲಿ ಪ್ರಭುಪಾದರು ಮಾಡಿರೋದ್ರಿಂದ ಇವನ್ನೆಲ್ಲ ಅದರಿಂದ ಪ್ರಭುಪಾದರನ್ನ ಸ್ಮರಣೆ ಮಾಡ್ಕೋಬೇಕು. ಅನುವಾದ ಮತ್ತೆ ಇದ್ದಿದ್ದಾಗ ಅನುವಾದ ಪ್ರಭುಪಾದರಿಂದ ಪ್ರಭುಪಾದಕ್ಕೆ ಜೈ ಅಂತ ಹೇಳಿ ಮಾಡೋದು, ಅದನ್ನ ಹ್ಯಾಬಿಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅನುವಾದ ಶ್ರೀ ಪ್ರಭುಪಾದರಿಂದ ಶ್ರೀ ಪ್ರಭುಪಾದಕ್ಕೆ ಜೈ. ಈ ಕಥನದ ಆರಂಭದಲ್ಲಿ ಗುರು ಭಗವದ್ ಭಕ್ತರು ಭಗವಂತ ಇವರ ಸ್ಮರಣ ಮಾತ್ರದಿಂದ ನಾನು ಅವರ ಆಶೀರ್ವಾದ ಬೇಡಿದ್ದೇನೆ. ಶ್ಲೋಕ 21. ವಿಘ್ನ ವಿನಾಶನ ಅನಾಯಾಸೆ ಹಯ ನಿಜ ವಾಂಛಿತ ಪುರಾಣ ತೀನೇರ ಸ್ಮರಣೆ ಹಯ ವಿಘ್ನ ವಿನಾಶನ ಅನಾಯಾಸ ಹಯ ನಿಜ ವಾಂಛಿತ ಪುರಾಣ ಪುರಾಣ ಪೂರ್ಣ. ಅರ್ಥ ಮತ್ತೆ ಇದು ಹೇಳಿ ವರ್ಡ್ ಮೀನಿಂಗ್. ತೀನೇರ ಈ ಮೂವರ ಸ್ಮರಣದಿಂದ ಅಯ ಆಗುತ್ತದೆ ವಿಘ್ನನಾಶಕನ ಎಲ್ಲಾ ಕಷ್ಟಗಳ ಪರಿಹಾರ. ಅನಾಯಸೆ ಸುಲಭವಾಗಿ ಆಯ ಇದೆ ನಿಜ ಸ್ವತಃ ವಾಂಛಿತ ಬಯಸಿದ ಫಲಗಳ ಪೂರಣ ಸಿದ್ಧಿ. ಅನುವಾದ ಶ್ರೀ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಅವರ ಸ್ಮರಣೆಯಿಂದ ಸಕಲ ಕಷ್ಟಗಳು ಪರಿಹಾರವಾಗಿ ವಾಂಛಿತ ಫಲಗಳೇ ಅನಾಯಾಸವಾಗಿ ಈಡೇರುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇನ್ನೊಂದು ಹೇಳ್ಬೋದು ಓದಿ ಮಾತಾಜಿ. ಶ್ಲೋಕ ಫಸ್ಟ್ ಓದಿ ಮಾತಾಜಿ, ಒಂದು ಲೈನ್ ಒಮ್ಮಕ್ಕಲ ಕರ್ಣಿ ಮಾತಾಜಿ. ಮಂಗಲಾಚರಣ ತ್ರಿವಿಧ ಪ್ರಕಾರ ವಸ್ತು ನಿರ್ದೇಶ ಆಶೀರ್ವಾದ ನಮಸ್ಕಾರ. ಸೇ ಮಂಗಲಾಚರಣ ಹಯ ತ್ರಿವಿಧ ಪ್ರಕಾರ ವಸ್ತು ನಿರ್ದೇಶ ಆಶೀರ್ವಾದ ನಮಸ್ಕಾರ. ಹರೇ ಸೇ ಮಂಗಳ ಶರಣಾಯ ತ್ರಿವಿಧ ಪ್ರಕಾರ ವಸ್ತು ನಿರ್ದೇಶ ಆಶೀರ್ವಾದ ನಮಸ್ಕಾರ. ಸೇ ಆ ಮಂಗಳ ಆಚರಣ ಮಂಗಳಾಚರಣೆಯು ಅಯ ಇದೆ ತ್ರಿವಿಧ ಮೂರು ಬಗೆಯ ಪ್ರಕಾರ ಪ್ರಕ್ರಿಯೆಗಳು. ವಸ್ತು ನಿರ್ದೇಶ ವಸ್ತುವಿನ ಬಗೆಗೆ ಹೇಳುವುದು. ಆಶೀರ್ವಾದ
ಆಶೀರ್ವಾದ ಮಾಡುವುದು. ಹರೇ ಕೃಷ್ಣ. ನಿಮ್ದು ಲಾಸ್ಟಿಗೆ ಬ್ರೇಕ್ ಆಯ್ತು. ನಾನು ಓದ್ತೇನೆ. ಅನುವಾದ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಈ ಮಂಗಳಾಚರಣದಲ್ಲಿ 3 ಪ್ರಕ್ರಿಯೆಗಳಿವೆ. ದೇಯೋದ್ದೇಶಗಳನ್ನು ಹೇಳುವುದು, ಆಶೀರ್ವಾದ ಮಾಡುವುದು ಮತ್ತು ಪ್ರಣಾಮ ಮಾಡುವುದು. ಹರೇ ಕೃಷ್ಣ. ಸಾಕ ಮಾತಾಜಿ? ಸಾಕು, ಅದನ್ನು ವಿವರಿಸೋಣ 23 ಅಲ್ಲಿ ಮತ್ತೆ ಟೈಮ್ ಆಗ್ತದೆ. ಏನ್ ಜಾಸ್ತಿ ಇಲ್ಲ ಮಾತಾಜಿ. ಓಕೆ. ಅನುವಾದ ಇದು 25 ಶ್ಲೋಕದ ಅನುವಾದ ಪ್ರಭುಪಾದರಿಂದ ಪ್ರಭುಪಾದಿದೆ. ಈ ಕಥನದ ಆರಂಭದಲ್ಲಿ ಗುರು ಭಗವದ್ಭಕ್ತರು ಭಗವಂತ ಇವರ ಸ್ಮರಣ ಮಾತ್ರದಿಂದ ನಾನು ಆಶೀರ್ವಾದ ಬೇಡಿದ್ದಾನೆ. ಏನಿಲ್ಲ, ಇದನ್ನ ಹೇಳ್ತಾ ಇದ್ದಾರೆ. ನಾನು ಹಿಂದೆನೆ ನಾನು ಎಲ್ಲರ ಒಂದು ಗುರುವಿನ ಮತ್ತೆ ಗುರು ಅಂತ ಹೇಳಿದ್ರೆ ಅವರ ಗುರುಗಳ ಮತ್ತು ಭಗವದ್ಭಕ್ತರ ಮತ್ತೆ ಭಗವಂತ ಎಲ್ಲರ ಒಂದು ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳ, ನಿತ್ಯಾನಂದರ, ಅದ್ವೈತರ ಮತ್ತೆ ಎಲ್ಲಾ ಒಂದು ಅವರ ಅನುಯಾಯಿಗಳ ಒಂದು ಸ್ಮರಣ ಮಾತ್ರದಿಂದ ನಾನು ಅವರ ಆಶೀರ್ವಾದವನ್ನ ಬೇಡಿದ್ದೀನಿ ನಾನು ಹಿಂದೆನೆ ಅಂತ ಹೇಳ್ತಾ ಇದ್ದಾರೆ ಇವರು. ಅಷ್ಟೇ ಇದರಲ್ಲಿ ಅಷ್ಟೇ ಇರೋದು. ಬೇಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. 21 ಅನುವಾದ ಮತ್ತೆ ಅನುವಾದ ಪ್ರಭುಪಾದಿದೆ. ಅವರ ಸ್ಮರಣದಿಂದ ಸಕಲ ಕಷ್ಟಗಳು ಪರಿಹಾರವಾಗಿ ವಾಂಛಿತ ಫಲಗಳೆಲ್ಲ ಅನಾಯಾಸವಾಗಿ ಈಡೇರುತ್ತವೆ. ಯಾವಾಗ ನಾವು ಭಗವಂತ ಮತ್ತೆ ಗುರು ಭಗವಂತ ಮತ್ತೆ ಭಗವಂತನ ಭಕ್ತರು ಎಲ್ಲಾನ ನಾವು ಸ್ಮರಣೆ ಮಾಡ್ತೀವೋ, ಅವರ ಒಂದು ಆಶೀರ್ವಾದ ಪಡ್ಕೊಳ್ತೀವೋ, ಅವಾಗ ನಮ್ಮ ವಾಂಛಿತ ಫಲಗಳೆಲ್ಲ ಅನಾಯಾಸವಾಗಿ ಈಡೇರುತ್ತಂತೆ. ಇದು ನಮಗೂ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಸಹ ಭಗವಂತನನ್ನ ಒಂದು ಗುರುನ ಮತ್ತೆ ಭಕ್ತರನ್ನ ಮತ್ತೆ ಭಗವಂತನನ್ನ ನಾವು ಸ್ಮರಣ ಮಾಡೋದ್ರಿಂದ, ಅವನ ಆರಾಧನೆ ಮಾಡೋದ್ರಿಂದ ನಾವು ಸಹ ನಮ್ಮ ಏನೇನು ನಮ್ಮ ಇಚ್ಛೆಗಳಿದೆಯಲ್ಲ ಅದನ್ನೆಲ್ಲ ಫಲಗಳನ್ನ ನಾವು ಪಡಿಬಹುದು, ನಮ್ಗೆ ಸಿಗುತ್ತೆ. ಅದೆಲ್ಲ ನಾವು ಕೇಳ್ಕೊಬೇಕಾಗಿದ್ದು ಆಧ್ಯಾತ್ಮಿಕವಾಗಿ ಮುಂದುವರಿಯಕ್ಕೆ ನಾವು ಕೇಳ್ಕೊಳ್ಬೇಕು. ಬೇರೆ ಏನು ಕೇಳಲಿಕ್ಕೆ ಹೋಗ್ಬಾರ್ದು. ಕಷ್ಟಗಳು ಸ್ಮರಣದಿಂದ ಸಕಲ ಕಷ್ಟಗಳು ಪರಿಹಾರವಾಗಿ ವಾಂಛಿತ ಫಲಗಳೆಲ್ಲ ಅನಾಯಾಸವಾಗಿ ಈಡೇರುತ್ತೆ ಅಂತೇಳಿ. 22ನೇ ಶ್ಲೋಕದಲ್ಲಿ ಅನುವಾದ ಪ್ರಭುಪಾದದಿಂದ ಪ್ರಭುಪಾದಿದೆ. ಈ ಮಂಗಳಾಚರಣದಲ್ಲಿ 3 ಪ್ರಕ್ರಿಯೆಗಳಿವೆ. ದೇವೋದ್ದೇಶಗಳನ್ನು ಹೇಳುವುದು, ಆಶೀರ್ವಾದ ಮಾಡುವುದು ಮತ್ತು ಪ್ರಣಾಮ ಮಾಡುವುದು ಅಂತ ಹೇಳ್ತಾ ಇದ್ದಾರೆ. ಮಂಗಳಾಚರಣೆ ಮಾಡೋದ್ರಲ್ಲಿ ನಮ್ಮ ಉದ್ದೇಶಗಳನ್ನ ಹೇಳ್ಬೇಕಂತ ಹೇಳ್ಕೊಳ್ಬೇಕು, ಮತ್ತೆ ಆಶೀರ್ವಾದ ಮಾಡೋದು ಮತ್ತೆ ಪ್ರಣಾಮ ಮಾಡೋದು, ಈ 3 ಇದರಲ್ಲಿ ಈ ಶ್ಲೋಕದಲ್ಲಿ ಇಷ್ಟ ಹೇಳಿರೋದು. ಮುಂದೆ ಇದಕ್ಕೆಲ್ಲೂ ರೆಫರೆನ್ಸ್ ಹಿಂದೆ ಏನು ಕೊಟ್ಟಿಲ್ಲ ಅವರು. ನಮ್ಮ ಉದ್ದೇಶ, ನಾವು ಯಾವಾಗ ಮಂಗಳಾಚರಣೆ ಮಾಡಿದಾಗ ನಮ್ಮ ಉದ್ದೇಶಗಳನ್ನ ಹೇಳ್ಕೋಬೇಕು, ಮತ್ತೆ ಆಶೀರ್ವಾದ ಬೇಡ್ಬೇಕು, ಮತ್ತೆ ಪ್ರಣಾಮ ಮಾಡೋದು, ಇವೆಲ್ಲ ಒಂದು ಮಂಗಳಾಚರಣೆಯಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಶಿವಶಂಕರ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಮಾತಾಜಿ. ಹೌದು, ಶ್ಲೋಕ ಫಸ್ಟ್ ಒಮ್ಮೆ ಅವರು ಮಾತಾಜಿ ಹೇಳ್ತಾರೆ, ಅವರ ಹಿಂದೆ ನಾವು ಹೇಳುವ. ಪ್ರಥಮ ದುಯಿ ಶ್ಲೋಕೆ ಇಷ್ಟ ದೇವ ನಮಸ್ಕಾರ. ಪ್ರಥಮ ದುಯಿ ಶ್ಲೋಕೆ ಇಷ್ಟ ದೇವ ನಮಸ್ಕಾರ. ಸಾಮಾನ್ಯ ವಿಶೇಷ ರೂಪೇ ದುಯಿತ ಪ್ರಕಾರ. ಸಾಮಾನ್ಯ ವಿಶೇಷ ರೂಪೇ ದುಯಿತ ಪ್ರಕಾರ. ಪ್ರಥಮ ದುಯಿ ಶ್ಲೋಕೆ ಇಷ್ಟ ದೇವ ನಮಸ್ಕಾರ. ಸಾಮಾನ್ಯ ವಿಶೇಷ ರೂಪೇ ದುಯಿತ ಪ್ರಕಾರ. ಸಾಮಾನ್ಯ ವಿಶೇಷ ರೂಪೇ ದುಯಿತ ಪ್ರಕಾರ. ಹರೇ ಕೃಷ್ಣ. ಮಾತಾಜಿ. ಪ್ರಥಮ ದುಹಿ ಶ್ಲೋಕೆ ಇಷ್ಟ ದೇವ ನಮಸ್ಕಾರ. ಸಾಮಾನ್ಯ ವಿಶೇಷ ರೂಪೇ ದುಹಿತ ಪ್ರಕಾರ. ಪದಗಳರ್ಥ ಮಾತಾಜಿ. ಹೇಳಿ. ಪ್ರಥಮ ಮೊದಲ, ದುಹಿ 2 ಶ್ಲೋಕಗಳಲ್ಲಿ ಇಷ್ಟ ದೇವ ಆರಾಧ್ಯ ದೈವದ ನಮಸ್ಕಾರ. ಸಾಮಾನ್ಯವಾದ, ವಿಶೇಷ ರೂಪೇ ವಿಶೇಷವಾದ ರೂಪದಲ್ಲಿ, ದುಹಿ 2 ಖಂಡಿತವಾಗಿ, ಪ್ರಕಾರ ವಿಧಾನಗಳು. ಅನುವಾದ ಶ್ರೀಲ ಪ್ರಭುಪಾದಕ್ಕೆ ಜೈ. ಮೊದಲ 2 ಶ್ಲೋಕಗಳು ಆರಾಧ್ಯ ದೈವನಾದ ಭಗವಂತನಿಗೆ ಸಾಮಾನ್ಯವಾಗಿ ಮತ್ತು ವಿಶೇಷವಾಗಿ ಗೌರವಪೂರ್ವಕ ನಮನಗಳನ್ನು ಅರ್ಪಿಸುತ್ತವೆ. ಶ್ಲೋಕ 24 ಮಾತಾಜಿ. ತೃತೀಯ ಶ್ಲೋಕೆ ತೇ ಕರಿ ವಸ್ತುರ ನಿರ್ದೇಶ. ಯಹ ಇತೆ ಜಾನಿ ಪರ ತತ್ವೇರ ಉದ್ದೇಶ. ತೃತೀಯ ಶ್ಲೋಕೆ ತೇ ಕರಿ ವಸ್ತುರ ನಿರ್ದೇಶ. ಯಹ ಇತೆ ಜಾನಿ ಪರ ತತ್ವೇರ ಉದ್ದೇಶ.
ಮಾತಾಜಿ ಓದನ್ನ ಓದಿ ಓದಿ. ಶ್ಲೋಕ 24 ತೃತೀಯ ಶ್ಲೋಕೇತೆ ಕರಿ ವಸ್ತುರ ನಿರ್ದೇಶ ಯಹ ಇತೆ ಜಾನಿ ಪರತತ್ವೇರ ಉದ್ದೇಶ. ತೃತೀಯ ಶ್ಲೋಕೇತೆ ಮೂರನೆಯ ಶ್ಲೋಕದಲ್ಲಿ ಕರಿ ಮಾಡುತ್ತೇನೆ ವಸ್ತುವಿನ ನಿರ್ದೇಶ ಯಹ ಇದೇ ಯಾವುದರಿಂದ ಜಾನಿ ನಾನು ತಿಳಿಯುವೆನು ಪರ ತತ್ವೇರ ಪರಮ ಸತ್ಯದ ಉದ್ದೇಶ ಅನುವಾದ. ಶ್ರೀಲ ಪ್ರಭುಪಾದಕ್ಕೆ ಜೈ. ಮೂರನೇ ಶ್ಲೋಕದಲ್ಲಿ ನಾನು ಪರತತ್ವವಾದ ಪರಮಸತ್ಯನ ಬಗೆಗೆ ತಿಳಿಸುತ್ತೇನೆ. ಆ ವಿವರಣೆಯಿಂದ ಪರಮಸತ್ಯನ ಬಗೆಗೆ ತಿಳಿದುಕೊಳ್ಳಬಹುದು. 25 ಉತ್ತರ ಆಯ್ತಾ ಮಾತಾಜಿ? ಸಾಕಾ? 25 ಓದಿ ಮಾತಾಜಿ, ನೀವು ನಾವು ರಿಪೀಟ್ ಮಾಡಿ. ಸಾಕು ಮಾತಾಜಿ? ಅಲ್ಲ ಸಾಕಲ್ಲ? 53 ಉಂಟು, 25 ಓದ್ಬೋದು ಮಾತಾಜಿ. 23 ತಾಳಿ. ಮೊದಲ ಎರಡು ಅನುವಾದ ಪ್ರಪಾದ್ಗೆ. ಮೊದಲ 2 ಶ್ಲೋಕಗಳು ಆರಾಧ್ಯ ದೈವನಾದ ಭಗವಂತನಿಗೆ ಸಾಮಾನ್ಯವಾಗಿ ಮತ್ತು ವಿಶೇಷವಾಗಿ ಗೌರವಪೂರ್ವಕ ನಮನಗಳನ್ನು ಅರ್ಪಿಸುತ್ತೇವೆ. ಮಾತಾಜಿ ಅದು ಮೊದಲನೇ ಶ್ಲೋಕಕ್ಕೆ ಹೋಗಿ ಮಾತಾಜಿ. ಮೊದಲನೇ ಶ್ಲೋಕ ಆಗತ್ತಾ ಮಾತಾಜಿ? ಈಗ ಮಂಗಳಾಚರಣೆ ನಂಬರ್ ಚೇಂಜ್ ಮಾಡ್ಕೊಳ್ಳಿ. ಇಲ್ಲ ಇದ್ರಲ್ಲೇ ಹೋಗಿ. ಮೊದಲನೇ ಶ್ಲೋಕಕ್ಕೆ ಹೋಗಿ. ಮೊದಲು 1-2 ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ ಅಂತ ಇಲ್ಲಿ ಈ ಕಥನದ ಆರಂಭದಲ್ಲಿ ಅಲ್ಲಿಂದ. ಅಲ್ಲ ಮಾತಾಜಿ, ಇದು ಒಂದನೇ ಶ್ಲೋಕ ಬರಲ್ವಾ ಮಾತಾಜಿ? ಇಲ್ಲಿ ಒಂದನೇ ಶ್ಲೋಕ ಬೇಕಾ? ಒಂದನೇ ಶ್ಲೋಕ ಅದು ಇದ್ರಲ್ಲೇ ಬರ್ತದೆ. ಚೇಂಜ್ ಮಾಡಿ ಮಾತಾಜಿ, ಆಗುತ್ತಾ? ಪೇಜ್ ಬಿಗಿನಿಂಗ್ ಕೊಟ್ಟರೆ ಬಂದ್ಬಿಡ್ತಿತ್ತು. ಅದು ಕಾಣುದಿಲ್ಲ ಮಾತಾಜಿ ನನಗೆ. ಪೇಜ್ ಬರ್ತದೆ. 1 ಮತ್ತೆ 2 ಅಲ್ಲ ಮಾತಾಜಿ? 1, 2 ಆಮೇಲೆ 3, 4 ತೆಗ್ಬಿಡಿ. ಇಲ್ಲೇ ಉಂಟು, 1, 2 ಇಲ್ಲೇ ಉಂಟು. ಓಕೆ, ಬಂತು 1, 2 ಬಂತು ಮಾತಾಜಿ. 1ನೇ ಶ್ಲೋಕದಲ್ಲಿ ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯಗೊತ್ತಿ. ನಾನು ಬರ್ತಾ ಇದೆ ಅಲ್ವಾ? ಬಂದಿದೆ ನನಗೆ. ಬಂತಾ? ನಾನು ಓದ್ತೇನೆ. ಬಂದೇ ಇಲ್ಲ ಇನ್ನ. ಬಂದಿದೆ ನಿಮ್ಗೆಲ್ಲ ಸ್ಕ್ರೀನ್? ಬಂದಿದೆ ಮಾತಾಜಿ. ಬಂದಿದೆಲ್ಲ. ಗುರುಗಳಿಗೆ, ಭಗವಂತನ ಭಕ್ತರಿಗೆ, ಭಗವಂತನ ಅವತಾರಗಳಿಗೆ, ಅವನ ಸ್ವಾಂಶ ಭಾಗಗಳಿಗೆ, ಅವನ ಶಕ್ತಿಗಳಿಗೆ ಮತ್ತು ಅನಾದಿ ಭಗವಂತನೇ ಆದ ಶ್ರೀ ಕೃಷ್ಣ ಚೈತನ್ಯರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಎಲ್ಲ ನೋಡಿ, ಇದರಲ್ಲಿ ಈಗ ಏನ್ ಹೇಳ್ತಾ ಇದ್ದಾರಲ್ಲ, ನಾವು ಮೊದಲ 2 ಶ್ಲೋಕಗಳಲ್ಲಿ, ಅಂದ್ರೆ ಈ ಮೊದಲನೇ ಶ್ಲೋಕದಲ್ಲಿ ಎಲ್ಲಾ ಗುರುಗಳಿಗೆ ಮತ್ತೆ ಭಗವಂತನ ಭಕ್ತರಿಗೆ, ಭಗವಂತನ ಅವತಾರಗಳಿಗೆ, ಅವನ ಸಾಂಶ ಭಾಗಗಳಿಗೆ ಪ್ರತಿಯೊಂದಕ್ಕೂ ಸಹನು ಮತ್ತೆ ಶ್ರೀ ಕೃಷ್ಣ ಚೈತನ್ಯರಿಗೆ ಗೌರವಪೂರ್ಣಕ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ ಅಂತೇಳಿ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. 2ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಸೂರ್ಯ ಚಂದ್ರನಂತೆ ಇರುವ ಶ್ರೀಕೃಷ್ಣ ಚೈತನ್ಯ ಮತ್ತು ಪ್ರಭು ನಿತ್ಯಾನಂದರಿಗೆ ನಾನು ಗೌರವ ಪೂರ್ವಕವಾಗಿ ನಮಿಸುತ್ತೇನೆ. ಅವರು ಅಜ್ಞಾನದ ಅಂಧಕಾರವನ್ನು ಚದುರಿಸಲು ಮತ್ತು ಎಲ್ಲರಿಗೂ ಅದ್ಭುತವಾದ ರೀತಿಯಲ್ಲಿ ಆಶೀರ್ವಾದ ಮಾಡಲು ಗೌಡವೆಂಬ ಪ್ರದೇಶದ ದಿಗಂತದಲ್ಲಿ ಏಕಕಾಲದಲ್ಲಿ ಹುಟ್ಟಿದರು. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದರು ಸೂರ್ಯ ಚಂದ್ರರಂತೆ ಎಲ್ಲರಿಗೂ ಒಂದು ಅಂಧಕಾರ ಅಂದ್ರೆ ಸೂರ್ಯ ಮತ್ತೆ ಚಂದ್ರ ಅಂದ್ರೆ ನಮ್ಮ ಒಂದು ಅಂಧಕಾರವನ್ನ ತೆಗೆದು ಹಾಕ್ತಾರಲ್ವಾ, ನಮಗೆ ಕತ್ತಲಿಂದ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಅವರು ಅಜ್ಞಾನದ ಅಂಧಕಾರವನ್ನು ಚದುರಿಸಲು ಮತ್ತು ಎಲ್ಲರಿಗೂ ಅದ್ಭುತವಾದ ರೀತಿಯಲ್ಲಿ ಆಶೀರ್ವಾದ ಮಾಡಕ್ಕೋಸ್ಕರ ಗೌಡ ದೇಶದಲ್ಲಿ ಅವರು ಅವತರಿಸಿದ್ರು ಅಂತ ಹೇಳಿ ದಿಗಂತದಲ್ಲಿ ಏಕಗಾಲದಲ್ಲಿ ಹುಟ್ಟಿದರು. ಅಂದ್ರೆ ಒಂದೇ ಒಂದು ಸಮಯದಲ್ಲಿ, ಅಂದ್ರೆ ಒಂದೇ ದಿನ ಅಂತಲ್ಲ, ಒಂದೇ ಸಮಯದಲ್ಲಿ ಕೃಷ್ಣ ಚೈತನ್ಯ ಮತ್ತು ನಿತ್ಯಾನಂದರಿಗೆ ಮತ್ತೆ ಕೃಷ್ಣ ಚೈತನ್ಯ ಸ್ವಲ್ಪ ಏಜ್ ಡಿಫ್ರೆನ್ಸ್ ಬಹಳನೇ ಇರುತ್ತೆ ಅನ್ಸುತ್ತೆ. ಇಬ್ರು ಅಲ್ಲಿ ಅವತರಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಇನ್ನು 3ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅನುವಾದದಲ್ಲಿ? ಉಪನಿಷತ್ತುಗಳು ನೋಡಿ ಏನ್ 3ನೇ ಶ್ಲೋಕದಲ್ಲಿ ಏನ್ ಹೇಳಿದ್ರು? 1 ನಿಮಿಷ. 3ನೇ ಶ್ಲೋಕದಲ್ಲಿ ನಾನು ಪರತ್ಪರನಾದ ಪರಮಸತ್ಯನ ಬಗ್ಗೆ ತಿಳಿಸ್ತೇನೆ ಅಂತ ಹೇಳ್ತಾರೆ. 3ನೇ ಇದರಲ್ಲಿ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ,
ಭಗವಂತನ ಬಗ್ಗೆ, ಪರಮ ಸತ್ಯನ ಅಂದ್ರೆ ಭಗವಂತನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಆ ವಿವರಣೆಯಿಂದ ಪರಮ ಸತ್ಯನ ಬಗ್ಗೆ ತಿಳಿದುಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಯಾರು ಪರಮಾತ್ಮ ಅಂತ ಹೇಳಿ 3ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಉಪನಿಷತ್ತುಗಳ ಯಾವುದನ್ನು ನಿರಾಕಾರ ಬ್ರಹ್ಮನೆಂದು ಹೇಳುವೋ ಅದು ಆ ಭಗವಂತನ ದೇಹ ಕಾಂತಿ, ಪರಮಾತ್ಮನೆಂದು ಕರೆಯಲಾದ ಭಗವಂತನು, ಅವನ ಸ್ಥಳೀಯ ವಿಸ್ತರಣೆ, ಚೈತನ್ಯ ಮಹಾಪ್ರಭುವಿನ 6 ಬಗೆಯ ಐಶ್ವರ್ಯ ಸಮೇತನಾದ ದೇವೋತ್ತಮ ಪರಮ ಪುರುಷನಾದ ಸಾಕ್ಷಾತ್ ಶ್ರೀಕೃಷ್ಣ, ಅವನೇ ಪರಮ ಸತ್ಯನು, ಅವನಿಗೆ ಸರಿಸಾಟಿಯಾದ ಅಥವಾ ಅವನಿಗಿಂತ ಹೆಚ್ಚಿನ ಸತ್ಯ ಬೇರೊಂದಿಲ್ಲ. ಅಂದ್ರೆ ಇಲ್ಲಿ ಭಗವಂತ ಯಾರು ಅಂದ್ರೆ ಯಾರು ಶ್ರೀಕೃಷ್ಣ ಚೈತನ್ಯ ಪ್ರಭುಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಯಾರು ನಾವು ಪರಮಾತ್ಮನನ್ನ ನಾವು ಈ ಭಗವಂತನನ್ನ ತಿಳ್ಕೊಳ್ಳಕ್ಕೆ 3 ಒಂದು ಸ್ಟೆಪ್ಸ್ ಇದೆಯಲ್ಲ, ಬ್ರಹ್ಮನ್ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ ಮತ್ತೆ ಭಗವಂತನ ಸಾಕ್ಷಾತ್ಕಾರ ಹೇಳ್ತಾ ಇದ್ದಾರೆ. ಈ 3 ಏನ್ ಸಾಕ್ಷಾತ್ಕಾರಗಳಿದೆಯಲ್ಲ ಅವೆಲ್ಲವೂ ಸಹ ಶ್ರೀಕೃಷ್ಣ ಚೈತನ್ಯ ಪ್ರಭುಗಳೇ ಅಂತ. ಅಂದ್ರೆ ಭಗವಂತ ಅಂದ್ರೆ ಇಲ್ಲಿ ಹೇಳ್ತಾರೆ ಶ್ರೀಕೃಷ್ಣ ಚೈತನ್ಯ ಪ್ರಭುಗಳೇ ಭಗವಂತನಾಗಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಉಪನಿಷತ್ತುಗಳು ಯಾವುದನ್ನು ನಿರಾಕಾರ ಬ್ರಹ್ಮನೆಂದು ಹೇಳುವವೋ ಅದು ಆ ಭಗವಂತನ ದೇಹ ಕಾಂತಿ, ಮತ್ತೆ ಪರಮಾತ್ಮನಿಂದ ಕರೆಯಲಾದ ಭಗವಂತನ ಅವನ ಸ್ಥಳೀಯ ವಿಚಾರ ಅಂದ್ರೆ ನಮ್ಮ ಪ್ರತಿಯೊಂದು ಹೃದಯದಲ್ಲಿ ಇದ್ದಾನಲ್ಲ ಪರಮಾತ್ಮ ಅವನು, ಮತ್ತೆ ಚೈತನ್ಯ ಮಹಾಪ್ರಭು 6 ವಿಧ. ಅಂದ್ರೆ ಇವೆರಡೂನು ಏನಿದೆ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಇದೆಲ್ಲ ಅವರೇ ಭಗವಂತ. ಸೊ ಹೇಗೆ ಭಗವಂತ ಭಗವಾನ್ ಅಂತ ಹೇಳಿದಾಗ ನಾವು 6 ಐಶ್ವರ್ಯಗಳನ್ನು ಹೊಂದಿದಾನೋ ಅದೇ ತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಸಹ ಈ 6 ಐಶ್ವರ್ಯಗಳನ್ನು ಹೊಂದಿದ್ದಾರೆ. ಆದ್ರಿಂದ ಭಗವಂತ ಅಂದ್ರೆ ಕೃಷ್ಣ ಮತ್ತೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಬೇರೆ ಅಲ್ಲ, ಇವರು ಒಂದೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ದೇವೋತ್ತಮ ಪರಮಪುರುಷನಾದ ಸಾಕ್ಷಾತ್ ಶ್ರೀ ಕೃಷ್ಣನೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಅಂತೇಳಿ 3ನೇದ್ರಲ್ಲಿ ಹೇಳಿದ್ದಾರೆ. ಅವನೇ ಪರಮ ಸತ್ಯನು, ಅವನಿಗೆ ಸರಿಸಾಟಿಯಾದ ಅಥವಾ ಅವನಿಗಿಂತ ಹೆಚ್ಚಿನ ಸತ್ಯ ಬೇರೊಂದಿಲ್ಲ ಅಂತ ಹೇಳಿ 3ನೇ ಇದರಲ್ಲಿ ಹೇಳಿದ್ರು. ಸೊ ಅಲ್ಲಿಗೆ ಮುಗೀತು ಮಾತಾಜಿ ಇದು. ಹರೇ ಕೃಷ್ಣ. ಸಾಕು ಮಾತಾಜಿ ಇಲ್ಲಿಗೆ. 4ನೇ ಸತ್ಯದಲ್ಲಿ ಅದನ್ನ ಏನ್ ಹೇಳ್ತಾ ಇದ್ದಾರೆ 3ನೇ ಶ್ಲೋಕದಲ್ಲಿ ಪರಮತತ್ವಾದ ಇವನು ಅಂದ್ರೆ ಭಗವಂತ ಅಂದ್ರೆ ಶ್ರೀಕೃಷ್ಣ ಚೈತನ್ಯ ಪ್ರಭುಗಳು ಯಾರು ಅನ್ನೋದನ್ನ ತಿಳಿಸಿದ್ದಾರೆ. ಅದೇ ಭಗವಂತ ಅಂದ್ರೆ ಕೃಷ್ಣ ಮತ್ತೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಬೇರೆ ಯಾರವಲ್ಲ, ಇಬ್ರು ಒಬ್ಬರೇ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಕೇಳ್ತದಾ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಎಲ್ಲರಿಗೂ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆಯೋ ಗೊತ್ತಿಲ್ಲ ನನಗೆ. ಕೃಷ್ಣ ಅರ್ಥ ಆಗಿದೆ, ಚೆನ್ನಾಗಿ ಹೇಳಿದ್ರಿ. ಹರೇ ಕೃಷ್ಣ. ಎಂಡ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಇಲ್ಲಿಂದ ಎಲ್ಲಾ ಭಕ್ತರಿಂದ